ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕಾರ್ಪೊರೇಷನ್ ಕದನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಎಲ್ಲಿಗೂ ಗೊತ್ತಿರುವ ಹಾಗೆ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಪ್ರತಿದಿನದ ಅಪ್ಡೇಟ್ಸ್ ಜೊತೆಗೆ ಇರುವಂತಹ ಪ್ರಮುಖ ವಿಚಾರಗಳು, ಅದರ ಜೊತೆಗೆ ಪಾಲಿಕೆಯ ವ್ಯಾಪ್ತಿಯಲ್ಲಿರುವಂತಹ ವಾರ್ಡ್ಗಳು, ಆ ಒಂದು ಕದನ ಕಣದ ಮಾಹಿತಿಯನ್ನು ಕೊಡುವಂತಹ ವಿಶೇಷ ಪ್ರಯತ್ನ ಇದು ಅನ್ನುವಂಥದ್ದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ. ಸೊ ಇವತ್ತಿನ ಅಪ್ಡೇಟ್ ಏನಿದೆ ಅನ್ನುವಂತಹ ವಿಚಾರಕ್ಕೆ ಬಂದರೆ, ಇವತ್ತು ಮುಖ್ಯವಾಗಿ ಈ ಒಂದು ಚುನಾವಣೆಯಲ್ಲಿ ಪ್ರಬಲ ಪ್ರತಿಸ್ಪರ್ಧಿಗಳು ಅಂತ ಕರೆಸಿಕೊಳ್ತಾ ಇರುವಂತಹ ಎರಡು ಪಕ್ಷಗಳು ಏನಿದಾವೋ ಅಂದ್ರೆ ಕಾಂಗ್ರೆಸ್ ಹಾಗೇನೆ ಬಿಜೆಪಿ, ಎರಡೂ ಪಕ್ಷಗಳ ಚುನಾವಣಾ ಪ್ರಣಾಳಿಕೆ, ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರಣಾಳಿಕೆ ಇವತ್ತು ಬಿಡುಗಡೆಗೊಂಡಿದೆ. ಎರಡೂ ಪಕ್ಷಗಳ ವರಿಷ್ಠರು ಅಂದ್ರೆ ಬಿಜೆಪಿ ವಿಚಾರಕ್ಕೆ ಬಂದ್ರೆ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಜೊತೆಗೆ ಶಾಸಕರು ಕೂಡ ಹೌದು ಸಂಜೀವ ಮಠಂದೂರು ಅವರು ತಮ್ಮ ಪಕ್ಷದ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ರು. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಹಾಗಿದ್ರೆ ಆ ಒಂದು ಪ್ರಣಾಳಿಕೆಯಲ್ಲಿ ಏನಿದೆ ಅನ್ನುವಂತಹ ವಿಚಾರಗಳನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಅಂದ್ರೆ ಯಾವುದಕ್ಕೆ ಆದ್ಯತೆಯನ್ನ ಕೊಡಬೇಕಿತ್ತು, ಯಾವುದಕ್ಕೆ ಕೊಟ್ಟಿದ್ದಾರೆ, ಅಥವಾ ಜನರ ನಿರೀಕ್ಷೆಗಳು ಏನಿತ್ತು, ಪ್ರಣಾಳಿಕೆಯಲ್ಲಿ ಜನರ ನಿರೀಕ್ಷೆಗಳ ಅಂಶಗಳೇನಿದಾವೋ ಅದೆಲ್ಲವೂ ಕೂಡ ಇದೆಯಾ, ಎಲ್ಲದರ ಬಗ್ಗೆ ಕೂಡ ನಾವು ನೋಡಬೇಕಾಗುತ್ತೆ. ಸೊ ಅದರ ಜೊತೆಗೆ ವಾರ್ಡ್ಗಳ ಬಗೆಗಿನ ಮಾಹಿತಿಯನ್ನು ಕೂಡ ನಾವು ಕೊಡ್ತೇವೆ ಅಂತ ಹೇಳ್ತಾ ಇಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಹಿರಿಯ ಪತ್ರಕರ್ತರು ಜೊತೆಗೆ ರಾಜಕೀಯ ವಿಮರ್ಶಕರು ಮೋಹನ್ ಬೋಳಂಗಡಿ ಸರ್ ನಮ್ಮ ಜೊತೆಗೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಮತ್ತೊಬ್ಬ ಹಿರಿಯ ಪತ್ರಕರ್ತರಾಗಿರುವಂತಹ ತಾರನಾಥ್ ಗಟ್ಟಿ ಸರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವಿಚಾರಕ್ಕೆ ಬಂದರೆ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಹಾಗಿದ್ರೆ ಮೊದಲನೆಯದಾಗಿ ಬಿಜೆಪಿ ಪ್ರಣಾಳಿಕೆಯ ವಿಚಾರಕ್ಕೆ ಬಂದರೆ ಪ್ರಣಾಳಿಕೆಯಲ್ಲಿ ಏನಿದೆ, ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದಂತಹ ಜಿಲ್ಲಾಧ್ಯಕ್ಷರು ಏನು ಹೇಳಿದ್ರು, ಯಾವ ವಿಚಾರಕ್ಕೆ ಒತ್ತು ಕೊಟ್ಟಿದ್ದಾರೆ, ಅಥವಾ ಈ ಬಾರಿ ಚುನಾವಣೆಯಲ್ಲಿ ಪ್ರಮುಖವಾದಂತಹ ಉದ್ದೇಶಗಳು ಅಥವಾ ಧ್ಯೇಯ ಏನು ಅನ್ನುವಂಥದ್ದನ್ನು ಈಗ ನೋಡ್ಕೊಂಡು ಬರೋಣ. ನಮ್ಮನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರು ಮಾತಾಡಬೇಕು ಅಂತ ವಿನಂತಿ ಮಾಡ್ತಾರೆ. ಈ ಪ್ರಣಾಳಿಕೆ ಸ್ವಚ್ಛ, ಸುಂದರ, ಸುವ್ಯವಸ್ಥಿತ ನಮ್ಮ ಕುಡ್ಲ ಬಿಜೆಪಿಯ ಸಂಕಲ್ಪ ಅಂತೇಳಿ, ನಮ್ಮ ಕುಡ್ಲ ಎನ್ನುವಂಥ ಒಂದು ಅಭಿಮಾನದಿಂದ ಈ ಚುನಾವಣೆಯಲ್ಲಿ ನಮ್ಮ 60 ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವತ್ತು ನೆಲ, ಜಲ, ವಾಯು ಈ ಮೂರರಲ್ಲಿಯೂ ಸಂಪರ್ಕ ಇರುವಂಥ ಏಕೈಕ ಕರ್ನಾಟಕದ ನಗರ ಅಂದರೆ ಮಂಗಳೂರು. ಹೈವೇ ಇರ್ಬೋದು, ರೈಲ್ವೆ ಇರ್ಬೋದು, ಪೋರ್ಟ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಎಲ್ಲ ಸಂಪರ್ಕಗಳನ್ನು ಹೊಂದಿರುವಂಥ ಒಂದು ನಗರ ನಮ್ಮದು ಮಂಗಳೂರು. ಈ ಮಂಗಳೂರು ಸುಮಾರು ಮಹಾನಗರ ಪಾಲಿಕೆಯ 5 ಲಕ್ಷ ಜನಸಂಖ್ಯೆ ಇರುವಂಥ, 60 ವಾರ್ಡ್ಗಳನ್ನು ಹೊಂದಿರುವಂಥ, 448 ಬೂತುಗಳನ್ನು ಮಹಾನಗರ ಪಾಲಿಕೆಗೆ ಹೊಂದಿರುವಂಥ ಈ ಒಂದು ಮಹಾನಗರ ಪಾಲಿಕೆಯ ಚುನಾವಣೆ 2019 ನವೆಂಬರ್ 12ರಂದು ನಡೆಯಲಿಕ್ಕಿದೆ. ಮಂಗಳೂರಿನ ಮಹಾಜನತೆ 2018ರಲ್ಲಿ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿಯೂ ನಮಗೆ ಆಶೀರ್ವಾದ ಮಾಡಿದ್ದಾರೆ. 2019 ನವೆಂಬರ್ 12ರಲ್ಲಿಯೂ ನಮಗೆ ಆಶೀರ್ವಾದ ಮಾಡ್ತಾರೆ ಎನ್ನುವಂಥ ಪೂರ್ಣ ಭರವಸೆಯೊಂದಿಗೆ ನಮ್ಮ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಯಾಕೆ ನಮಗೆ ಭರವಸೆ ಇದೆ ಅಂದರೆ, ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಆಡಳಿತ ಮಾಡಬೇಕಿದ್ರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. 200 ಕೋಟಿ ಅನುದಾನವನ್ನು ಕೊಡುವ ಮುಖಾಂತರ ಮಂಗಳೂರಿನ ಎಲ್ಲ ರಸ್ತೆಗಳು CC ರೋಡ್ ಆಗಿ, ಕಾಂಕ್ರೀಟ್ ರೋಡ್ ಆಗಿ ಪರಿವರ್ತನೆ ಆಗುವಂಥ ಸಂಗತಿ ಆಯಿತು.
ಅವತ್ತು ಒಂದಷ್ಟು ನೀಲಿ ನಕಾಸೆಗಳನ್ನು ಆಗಿನ ನಮ್ಮ ಉಸ್ತುವಾರಿ ಸಚಿವರು ಮಂಗಳೂರು ನಮ್ಮ ಕುಡ್ಲ ಹೇಗಿರಬೇಕು ಅಂತೇಳಿ ಒಂದಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದರು. ಆಗಿನ ಶಾಸಕರಂತ ಯೋಗೀಶ್ ಭಟ್ರು ಇರ್ಬೋದು, ಕಾರ್ಮಿಕರಿರ್ಬೋದು, ಮೋನ ಭಂಡಾರಿ ಅವರು ಇರ್ಬೋದು, ಕೃಷ್ಣ ಪಾಲೆಮಾರಿ ಇರ್ಬೋದು, ನಮ್ಮಲ್ಲಿ ಆರೋಗ್ಯ ವ್ಯವಸ್ಥೆ ಹೇಗಿರಬೇಕು ಅಂತೇಳಿ ಲೇಡಿ ಗೋಸನ್ ಹಾಸ್ಪಿಟಲನ್ನು ಮೇಲ್ದರ್ಜೆಗೇರಿ ಆಧುನೀಕರಣಗೊಳಿಸುವಂಥ ಕೆಲಸವನ್ನು ಮಾಡಿದರು. ಇದು ಬಿಜೆಪಿ ಇವತ್ತು ಬಿಡುಗಡೆಗೊಳಿಸಿದಂತಹ ಒಂದು ಪ್ರಣಾಳಿಕೆಯ ವಿಚಾರ. ಅಂದರೆ ಬಿಡುಗಡೆಯನ್ನು ಮಾಡಿದ್ರು. ಜೊತೆಗೆ ಪ್ರಣಾಳಿಕೆಯಲ್ಲಿ ಏನೇನೆಲ್ಲ ಪ್ರಮುಖವಾಗಿ ಇದೆ ಅಥವಾ ಈ ಬಾರಿ ನಾವು ಚುನಾವಣೆಗೆ ಯಾವ ವಿಚಾರಗಳನ್ನು ಮುಂದೆ ಇಟ್ಟುಕೊಂಡು ಹೋಗ್ತಾ ಇದ್ದೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಕೂಡ ಬಿಡುಗಡೆಗೊಂಡಿದೆ. ಹಾಗಿದ್ರೆ ಕಾಂಗ್ರೆಸ್ ಬಿಡುಗಡೆಗೊಳಿಸಿದಂತಹ ಪ್ರಣಾಳಿಕೆಯಲ್ಲಿ ಏನಿದೆ, ಪ್ರಣಾಳಿಕೆಯ ಬಗ್ಗೆ ಕಾಂಗ್ರೆಸ್ ಮುಖಂಡರು ಏನು ಹೇಳ್ತಾರೆ ನೋಡ್ಕೊಂಡು. ಈ ಚುನಾವಣೆಯ ಪ್ರಣಾಳಿಕೆಯನ್ನ ಇಬ್ಬರು ಜಂಟಿಯಾಗಿ ಈಗ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಚುಕ್ಕಾಣಿಯನ್ನು ಹಿಡಿದು ಈ ನಗರದ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಕೆಲಸಗಳನ್ನ, ಅನುದಾನಗಳನ್ನ, ಯೋಜನೆಗಳನ್ನ ಅದು ಕೇಂದ್ರ ಸರ್ಕಾರದಾಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು ಅಥವಾ ನಗರ ಪಾಲಿಕೆಯ ಸ್ವಂತ ಆದಾಯದಿಂದ ಬಹಳ ಒಳ್ಳೆಯ ಆಡಳಿತವನ್ನು ಕೊಟ್ಟು ಈ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷ ತನ್ನ ಆಡಳಿತ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಇದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಮಂಗಳೂರು ನಗರ ಕರ್ನಾಟಕ ರಾಜ್ಯದ ಒಂದು ಅತ್ಯಂತ ಮುಖ್ಯವಾದ ಮತ್ತು ಪ್ರಮುಖ ನಗರ ಆಗಿರ್ತಕ್ಕಂಥದ್ದು. ಬೆಂಗಳೂರು ಹೊರತುಪಡಿಸಿದ್ರೆ ಮೈಸೂರು, ಮಂಗಳೂರು, ಹುಬ್ಳಿ, ಧಾರವಾಡ, ಬೆಳಗಾಂ ಇವೆಲ್ಲ ಬಹಳ ಪ್ರಮುಖ ನಗರಗಳು. ಆದರೆ ಮಂಗಳೂರು ಒಂದು ವಿಶೇಷವಾದಂಥ ಸ್ಥಾನ ಇರ್ತಕ್ಕಂಥ ನಗರ. ಯಾಕೆಂದರೆ ಇಲ್ಲಿ ವಾಣಿಜ್ಯ ವಹಿವಾಟು ಮತ್ತು ಅನೇಕ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಆರೋಗ್ಯ ಸಂಸ್ಥೆಗಳು ಮತ್ತು ಪ್ರವಾಸೋದ್ಯಮ ಒಂದು ಇದಕ್ಕೆ ಇರ್ತಕ್ಕಂಥ ಒಂದು ವಿಶೇಷತೆ ಮತ್ತು ಬಹಳಷ್ಟು ಇಲ್ಲಿ ಎಲ್ಲ ಧರ್ಮದ ಜನರಿಗೆ ಒಂದು ಕೇಂದ್ರ ಸ್ಥಳ ಇದೆ. ಬಹಳಷ್ಟು ಪವಿತ್ರವಾದಂಥ ಧಾರ್ಮಿಕ ಕೇಂದ್ರಗಳು ಕೂಡ ಮಂಗಳೂರು ಜಿಲ್ಲೆ ಮತ್ತು ಮಂಗಳೂರಿನ ನಗರದಲ್ಲೂ ಕೂಡ ಇದು ಇರ್ತಕ್ಕಂಥದ್ದು. ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಮತ್ತು ಬಹಳಷ್ಟು ಸಹ ಬಾಳ್ವೆಯಿಂದ ಇಲ್ಲಿ ಬಾಳಿರ್ತಕ್ಕಂಥದ್ದು ಕೂಡ ಇತಿಹಾಸ ಇದೆ. ಆದ್ರಿಂದ ಈ ಒಂದು ಚುನಾವಣೆ ನಮಗೆ ಬಹಳ ಇದು ಮಹತ್ವಪೂರ್ಣವಾದಂಥ ಚುನಾವಣೆ. ಬಹುಶಃ ಈ ಕರ್ನಾಟಕದಲ್ಲಿ ಆಗ್ತಾ ಇರತಕ್ಕಂಥ ಎಲ್ಲ ಪೌರ ಸಂಸ್ಥೆಗಳ ಚುನಾವಣೆಯಲ್ಲಿ ಇವತ್ತು ಮಂಗಳೂರು ನಗರ ಈ ರಾಜ್ಯ. ಇದಿಷ್ಟು ಕಾಂಗ್ರೆಸ್ನ ಪ್ರಣಾಳಿಕಾ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಾಹಿತಿ. ಇನ್ನು ಮುಂದಿನ ಪ್ರಶ್ನೆ ಬರುವಂಥದ್ದು, ಪ್ರಣಾಳಿಕೆಯಲ್ಲಿ ಏನಿರಬೇಕಿತ್ತು, ಏನಿಲ್ಲ, ಅಥವಾ ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕಿತ್ತು, ಯಾವುದು ಆದ್ಯತೆಯಿಂದ ಹೊರಗೆ ಉಳಿದುಕೊಂಡಿದೆ ಅನ್ನುವಂಥದ್ದು. ಸೊ ಈ ಬಗ್ಗೆ ಚರ್ಚೆಯನ್ನು ಮಾಡೋಣ. ಅತಿಥಿಗಳನ್ನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬಿಜೆಪಿ ಪ್ರಣಾಳಿಕೆಯ ವಿಚಾರಕ್ಕೆ ಬಂದರೆ ಏನು ಹೇಳ್ತೀರಿ ಸರ್? ಈ ಚುನಾವಣಾ ಪೂರ್ವದಲ್ಲಿ ಪಕ್ಷಗಳು ಬಿಡುಗಡೆಗೊಳಿಸುವಂಥ ಪ್ರಣಾಳಿಕೆಗಳು ಅಂಗೈನಲ್ಲಿ ಅರಮನೆ ತೋರಿಸುವಂಥ ಪ್ರಯತ್ನ ನಾವು ಇದಕ್ಕಿಂತ ಮೊದಲು ನೋಡಿದ್ದೇವೆ. ಅದರಿಂದಾಗಿ ಇದು ಸಹ ಒಂದು ಅಂಗೈನಲ್ಲಿ ಅಷ್ಟೇ ಅರಮನೆ. ಅದು ಬಿಜೆಪಿಯೂ ಅಷ್ಟೇ, ಕಾಂಗ್ರೆಸ್ಸು ಅಷ್ಟೇ, ಅಲ್ಲಿ ಏನಿಲ್ಲ. ಭಾರತೀಯ ಜನತಾ ಪಕ್ಷ ಈ ಸಾರಿಯ ಚುನಾವಣೆಯನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ
ಮುಂದಡಿ ಇಟ್ಟಿದೆ, ಕೆಲಸ ಮಾಡ್ತಾ ಇದೆ. ಯಾಕಂದರೆ ಕಳೆದ ಭಾರತೀಯ ಜನತಾ ಪಕ್ಷ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಭರವಸೆಗಳನ್ನು ನೀಡಿತ್ತು. ಅದರಲ್ಲಿ 100% ಅಲ್ಲ, ಅದು 60% ಆ ಭರವಸೆಗಳನ್ನು ಈಡೇರಿಸಿತ್ತು. ಅದು ರಸ್ತೆ ಅಭಿವೃದ್ಧಿ ಇರ್ಬೋದು, ಮಂಗಳೂರು ನಗರದ ಸಮಗ್ರ ಅಭಿವೃದ್ಧಿ ವಿಷಯ 60% ಭರವಸೆಗಳನ್ನ ಈಡೇರಿಸಿತ್ತು. ಅವರಿಗೆ ಮಾಡ್ಲಿಕ್ಕೆ ಆಗದ್ದದ್ದು ಏನಂತ ಹೇಳಿದ್ರೆ ಮಹಾನಗರ ಪಾಲಿಕೆಯ ಒಳಗಿನ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕ್ಲಿಕ್ಕೆ ಆಗಲಿಲ್ಲ. ಅದು ಒಂದು ಮಾತ್ರ ಅವ್ರದ್ದು ಭಾರಿ ದೊಡ್ಡ ಡ್ರಾಬ್ಯಾಕ್. ನಾವು ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಕಾಂಗ್ರೆಸ್ ಬರಲಿ, ಬಿಜೆಪಿ ಬರಲಿ, JDS ಬರಲಿ, ಬೇಕಾದ್ರೆ ನಡೆದು SDP ನವರೇ ಬರಲಿ, ಜನರ ಆಶೋತ್ತರಗಳು ಏನು? ಮಂಗಳೂರು ಮಹಾನಗರ ಪಾಲಿಕೆಯ ಕಚೇರಿ ಒಳಗಿನ ಭ್ರಷ್ಟಾಚಾರವನ್ನ ಸುರಿಗೆ ನೀವು ನಿಯಂತ್ರಿಸಿ. ಮಹಾಬಲ್ ಮಾರ್ಲ್ ಅವರು ಮೇಯರ್ ಆದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ಇಡೀ ನಗರ ಪಾಲಿಕೆಯನ್ನ ನಾನು ಪೇಪರ್ಲೆಸ್ ಮಾಡ್ತೇನೆ ಅಂತ ಹೇಳಿ. ಅವರ ಟರ್ಮ್ ಮುಗೀತು, ಇನ್ನೊಂದು ಟರ್ಮ್ ಬಂತು, ಮತ್ತೊಂದು ಟರ್ಮ್ ಮುಗೀತು, ಪೇಪರ್ ಅಲ್ಲೇ ಇದೆ. ಅದರಿಂದಾಗಿ ಅದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಅಧಿಕಾರಿಗಳೇ ಬಿಡ್ತಾ ಇಲ್ಲ. ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅನುಭವಿಯಾದಂತ ಮಹಾಬಲ್ ಮಾರ್ಲಿಂದ ಆಗ್ಲಿಲ್ಲ ಅಂತ ಆದ್ಮೇಲೆ ಬಾಕಿಯವರಿಂದ ಏನು ಸಾಧ್ಯ ಆಗಬಹುದು ಅಂತ ಅನ್ನೋದು ಪ್ರಶ್ನೆ ಇತ್ತು. ಅದರಿಂದಾಗಿ ಪ್ರಣಾಳಿಕೆ ವಿಚಾರದಲ್ಲಿ ಆ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ಬೋದು. ಮತ್ತೊಂದು ಹೇಳಿದ್ರೆ ಈ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡುವುದು ಸುಲಭ, ಆದ್ರೆ ಅದನ್ನು ಅನುಷ್ಠಾನ ಮಾಡುವುದು ಕಷ್ಟ. ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಒಂದು ಇರುವ ಅವಕಾಶ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಇನ್ನೂ 3.5 ವರ್ಷ ಉಳಿದ್ರೆ 3.5 ವರ್ಷ ಉಳಿದ್ರೆ ಸರ್ಕಾರದಿಂದ ಬರುವಂತ ಅನುದಾನಗಳನ್ನ ಸ್ವಲ್ಪ ಜಾಸ್ತಿಯಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ 2 MLAಗಳಿದ್ದಾರೆ, ಅವರ ಅನುದಾನ ಇದೆ, ಕೇಂದ್ರದಿಂದ ಬರುವಂತ ಅನುದಾನಗಳು, ಈ ಎಲ್ಲವನ್ನೂ ಕ್ರೋಢೀಕರಿಸಿ ಇಲ್ಲಿನ ತೆರಿಗೆ ಸಂಗ್ರಹ ಇದನ್ನು ಕ್ರಮಬದ್ಧಗೊಳಿಸಿ ಎಲ್ಲ ರೀತಿಯಲ್ಲಿ ಸಂಪನ್ಮೂಲಗೊಳಿಸಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸಾಧ್ಯ ಇಲ್ಲ ಅಂತ ಏನಿಲ್ಲ, ಆದ್ರೆ ಆ ಇಚ್ಛಾಶಕ್ತಿಯನ್ನು ತೋರಿಸಬೇಕು. ಆದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಇಚ್ಛಾಶಕ್ತಿಯನ್ನು ತೋರಿಸ್ಕೊಳ್ಳಿಕ್ಕೆ ಮೊದಲೇ ಬಿಜೆಪಿ ಅಂತ ಹೇಳಿದ್ರೆ ಅದು ಉಳ್ಳವರ ಪಕ್ಷ ಅಂತ ಲೆಕ್ಕ. ಅದರಲ್ಲಿರುವ ಮುಖಂಡರುಗಳು ಇಲ್ಲಿ ಬಿಸಿನೆಸ್ ಮ್ಯಾನ್ಗಳು. ಆ ಬಗ್ಗೆ ಮಾತನಾಡೋಣ. ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬರೋಣ. ವೀಕ್ಷಕರೇ, ಕಾರ್ಪೊರೇಷನ್ ಕದನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಸಣ್ಣ ವಿರಾಮ. BJP ಪ್ರಣಾಳಿಕೆಯನ್ನು ನೋಡಿದಾಗ ಒಂದು ತೀರಾ ವೇಗಾಗಿ ಅಥವಾ ಒಂದು ತೀರಾ ಜನರಲೈಸ್ಡ್ ಆಗಿ ಭಾಷಣ ಮಾಡಿದ ಸ್ವರೂಪದಲ್ಲಿ ಉಂಟು. ಟು ದ ಪಾಯಿಂಟ್ ಆಗಿ ನಾವು ಇಲ್ಲಿ ಈ ವಾರ್ಡ್ನ ಈ ಭಾಗದಲ್ಲಿ ಇಂಥದನ್ನು ಮಾಡ್ತೇವೆ ಅಥವಾ ಇಂಥ ಒಂದು ಸ್ಪೆಸಿಫಿಕ್ ಆದ ಕೆಲಸಗಳನ್ನು ಮಾಡ್ತೇವೆ ಅಂತ ಬಾರಿ ಸ್ಪಷ್ಟವಾಗಿ ಅಷ್ಟು ಉಲ್ಲೇಖಗಳಿಲ್ಲ. ಒಟ್ಟು ಜನರಲೈಸ್ ಆಗಿ ಅಭಿವೃದ್ಧಿ 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 ಅಂತ ತುಂಬ ಸರಳವಾಗಿ ಹೇಳುವಂಥ ಮಾದರಿಯಲ್ಲಿ ಇಲ್ಲಿ ಅವರು ಉಲ್ಲೇಖ ಮಾಡಿಕೊಂಡು ಹೋಗಿದ್ದಾರೆ. ಎಡ್ಸ್ ಅಂತ ಇದೆ ಇಲ್ಲಿ, ಮೂಲಭೂತ ಸೌಕರ್ಯಗಳು, ಸಾರಿಗೆ, ಆರೋಗ್ಯ, ಬಟ್ ಎಲ್ಲಿ ಯಾವುದು, ಯಾವ ಕ್ಷೇತ್ರ, ಯಾವ ವಾರ್ಡ್ ಅನ್ನೋದನ್ನು ಇಲ್ಲ. ಯಾಕಂತ ಹೇಳಿದ್ರೆ ಉದಾಹರಣೆಗೆ ಇಲ್ಲಿ ಅವರು ಬರೀತಾರೆ, ಎಲ್ಲ ವಾರ್ಡ್ಗಳಲ್ಲಿ ಕ್ರೀಡಾಂಗಣ ಮಾಡ್ತೇವೆ, ಪಾರ್ಕ್ ಮಾಡ್ತೇವೆ ಅಂತ. ಪಾರ್ಕ್ ಮಾಡ್ಲಿಕ್ಕೆ ಜಾಗ ಉಂಟಾ? ಎಷ್ಟು ವಾರ್ಡ್ಗಳಲ್ಲಿ ಪಾರ್ಕ್ ಮಾಡಲಿಕ್ಕೆ ಅಥವಾ ಗ್ರಂಥಾಲಯ ಮಾಡ್ತೇವೆ ಅಂತ ಹೇಳಿದ್ದಾರೆ, ಮಾಡಲಿಕ್ಕೆ ಜಾಗ ಉಂಟಾ? ಸೊ ಉದಾಹರಣೆಗೆ ನಾನು ಹೇಳಿದ್ದು. ಮತ್ತೆ ಅದೇ ನೀವು ಕಾಂಗ್ರೆಸ್ನ ಇದನ್ನು ಹೇಳುವಾಗ, ಅಂದರೆ ಇದಕ್ಕಿಂತ ಇದು ಚೆನ್ನಾಗಿ ಉಂಟು ಅಂತ ಅಲ್ಲ, ಬಟ್ ಅವರು ವಾರ್ಡ್ ವೈಸ್ ಒಂದಷ್ಟು ವಿಚಾರಗಳನ್ನು ಮುಂದಿಟ್ಕೊಂಡು ಹೋಗ್ತಾರೆ. ನಾವು ಇಂಥ ವಾರ್ಡ್ನಲ್ಲಿ ಇಂಥದನ್ನು ಮಾಡ್ತೇವೆ. ಈಗ ಒಳಚರಂಡಿ ವ್ಯವಸ್ಥೆ ಬಗ್ಗೆ ಮಾತಾಡುವಾಗ ಕೂಡ ಅವರು ಇಲ್ಲಿ ಭಾರಿ ಸ್ಪೆಸಿಫಿಕ್ ಆಗಿ ಅವರು ಮಂಗಳೂರಿನ ಜನತೆಗೆ ನೀಡಿರುವ ಭರವಸೆಯಂತೆ ನಗರದ ರಾಜ ಕಾಲುವೆಗಳಲ್ಲಿ ಹರಿಯುವ ತ್ಯಾಜ್ಯವನ್ನು ತಡೆಯಲು ADB 2 ಯೋಜನೆಯಲ್ಲಿ 90 ಕೋಟಿ ವೆಚ್ಚದಲ್ಲಿ ನಗರದ ಪಾಂಡೇಶ್ವರ, ಕಂಡತ್ಪಳ್ಳಿ, ಕುದ್ರೋಳಿ, ಮುಲ್ಲಕ್ಕಾಡು ಮತ್ತು ಕಾವೂರವರೆಗಿನ ಮುಖ್ಯ ಪಂಪಿಂಗ್ ಕೊಳವೆಯನ್ನು ಬದಲಾಯಿಸುವ ಕಾಮಗಾರಿ ಪ್ರಗತಿಯಲ್ಲಿದ್ದು, ಜಿಪ್ಪು ಮತ್ತು ಗುಜ್ಜರ ಕೆರೆ ಆಸುಪಾಸಿನಲ್ಲೂ ಪಂಪಿಂಗ್ ಕೊಳವೆ ಅಳವಡಿಸುವ ಕಾರ್ಯ ಅಂತಿಮ ಹಂತದಲ್ಲಿದೆ. ಅಂದರೆ ಪ್ರತ್ಯೇಕವಾಗಿ ಪ್ರತಿಯೊಂದು ವಾರ್ಡ್ನ ವಿಚಾರಕ್ಕೆ ಬರುವಾಗಲೂ ಪಚ್ಚನಾಡಿಯ ಡಂಪಿಂಗ್ ಯಾರ್ಡ್ ಏನು ನಾವು ಮೊನ್ನೆ
ಈ ಒಂದು ಮಳೆಗಾಲದಲ್ಲಿ ನೋಡಿದ ದುರಂತ, ಅದರ ಬಗ್ಗೆ ಕೂಡ ಅವರು ಒಂದು ಸ್ಪೆಸಿಫಿಕ್ ಆಗಿ ಅವರ ಒಂದು ಕಣ್ಣೋಟವನ್ನು, ಅಂದರೆ ಅಲ್ಲಿರುವ ಕಸವನ್ನು ವಿಲೇವಾರಿ ಸೈಂಟಿಫಿಕ್ ಆಗಿ ಮಾಡಿ ಅಲ್ಲಿ ವಿದ್ಯುತ್ ಉತ್ಪಾದನೆ, ಈ ರೀತಿಯ ವಿಚಾರಗಳನ್ನು, ಮತ್ತೆ ಬಸ್ ನಿಲ್ದಾಣಗಳ ಬಗ್ಗೆ, ಮತ್ತೆ ವೃತ್ತಗಳ ಅಭಿವೃದ್ಧಿ ಬಗ್ಗೆ, ವಾಹನ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ, ಅಂಡರ್ ಪಾಸ್ ಎಲ್ಲೆಲ್ಲಿ ಆಗಬೇಕು ಅನ್ನೋದನ್ನು, ಮತ್ತೆ ಇನ್ನೂ ಒಂದು ಗಮನಿಸಬೇಕಾದದ್ದು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ರಸ್ತೆ ಹಾಗೂ ಫುಟ್ಪಾತ್ಗಳ ಅಭಿವೃದ್ಧಿ ಅಂತ. ಈಗ ರಸ್ತೆ ಕಳೆದ 2 ಅವಧಿಯಲ್ಲಿ ಇವರು ಹೇಳಿದಾಗೆ 100 ಕೋಟಿ ಬಂದಿತ್ತು, ಇದ್ದ ಎಲ್ಲ ರಸ್ತೆಗಳನ್ನು ಕಾಂಕ್ರೀಟ್ ಹಾಕಿದ್ದಾರೆ. ಮನುಷ್ಯರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಜಾಗ ಇಲ್ಲ, ವಾಹನಗಳಿಗೆ ಬೇಕಾದಷ್ಟು ಓಡಾಡ್ಲಿಕ್ಕೆ ಜಾಗ ಉಂಟು, ವಾಹನ ಪಾರ್ಕ್ ಮಾಡ್ಲಿಕ್ಕೆ ಜಾಗ ಉಂಟು. ಬಟ್ ಅತ್ಯಂತ ಮೂಲಭೂತವಾಗಿ ಬೇಕಾದಂತ ನಾಗರಿಕರಿಗೆ, ಹಿರಿಯ ನಾಗರಿಕರಿಗೆ, ಶಾಲೆಗೆ ಹೋಗೋ ಮಕ್ಕಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ. ನಾವು ಯಾವುದೇ ನಗರಗಳನ್ನು ನೋಡಿದ್ರು ಕೂಡ ಅತ್ಯಂತ ಮೂಲಭೂತವಾಗಿ ಪಾದಾಚಾರಿಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಫುಟ್ಪಾತ್ ಅಂತೂ ಇದ್ದೇ ಇರುತ್ತೆ. ಹೌದು. ಬಟ್ ಪುಣ್ಯಕ್ಕೆ ಈ ಬಾರಿ ಕಾಂಗ್ರೆಸ್ನವರು ಅದನ್ನು ಬಾರಿ ಸ್ಪೆಸಿಫಿಕ್ ಆಗಿ ಇಲ್ಲಿ ಮಾಡಿದ್ದಾರೆ. ಇವರು ನಾವು ರಸ್ತೆಗಳ ಅಭಿವೃದ್ಧಿ ಅಂತ ಹೇಳಿಕೊಂಡು ಹೋಗಿದ್ದಾರೆ. ಮತ್ತೆ ನಾಳೆ ವಿವಾದವೂ ಆಗ್ಬೋದೇನೋ, ಆಡಳಿತದಲ್ಲಿದ್ದಾಗ ನಮ್ಮ ಸಾಧನೆ ಅಂತ ತುಂಬ ಸಾಧನೆಗಳನ್ನು ಬಿಜೆಪಿಯವರು ಕೊಟ್ಟಿದ್ದಾರೆ. ಅದನ್ನು ಓದ್ತಾ ಹೋದಾಗೆ ಕೆಲವನ್ನು ಕಳೆದ ಬಾರಿ ಮಂಗಳೂರು ಅಲ್ಲಿ ಕಾಂಗ್ರೆಸ್ MLA ಅವರಿದ್ದರು, JR ಅವರು ಅವರ ಅವಧಿಯಲ್ಲಿ ನಾನು ಮಾಡಿದ ಸಾಧನೆ ಅಂತ ಅದನ್ನು ಹೇಳಿಕೊಂಡು ಉಲ್ಲೇಖ ಮಾಡಿಕೊಂಡಿದ್ದರು. ಅದು ಕದ್ರಿಯ ಪಾರ್ಕ್ನ ಲೇಸರ್ ತಂತ್ರಜ್ಞಾನ ಇರಬಹುದು ಅಥವಾ ಪ್ಲಾನೆಟೋರಿಯಂ ಇರಬಹುದು ಇತ್ಯಾದಿ ಅವರು ಬಿಜೆಪಿಯವರು ನಮ್ಮ ಸಾಧನೆ ಅಂತ ಹೇಳಿಕೊಂಡಿದ್ದಾರೆ. ಬಟ್ ನನಗೆ ಈ ಎರಡರಲ್ಲಿ ಕಾಣುವಂಥದ್ದು ಬಿಜೆಪಿ ಒಂದು ತೀರಾ ಜನರಲೈಸ್ಡ್ ಆದ ಭಾಷಣವನ್ನು ಮಾಡ್ತಾ ಹೋಗಿದೆ. ಇವರು ಕೆಲವನ್ನು ಸ್ಪೆಸಿಫಿಕ್ ಆಗಿ ಹೇಳಿಕೊಂಡು ಹೋಗಿದ್ದಾರೆ ಅಂತ. ಮತ್ತೆ ಇನ್ನೊಂದು ವಿಚಾರ, ಇವರು ಬೊಳಂಗಡಿಯವರು ಆಗ ಹೇಳಿದ ರೀತಿಯಲ್ಲಿ ಚುನಾವಣೆ ಬಂದಾಗ ಅಂಗೈಯಲ್ಲಿ ಅರಮನೆ ತೋರಿಸುವಂಥದ್ದು, ಅದರಲ್ಲಿ ಎಷ್ಟು ಕಾರ್ಯ ಸಾಧ್ಯ ಆಗ್ತದೆ ಅನ್ನೋದನ್ನು ಎರಡೂ ಪಕ್ಷದವರು ತುಂಬ ಸೈಂಟಿಫಿಕಲ್ ಮೆಥಡಾಲಜಿ ಮೂಲಕ ಅಧ್ಯಯನ ಮಾಡಿರುವುದಿಲ್ಲ. ಮತ್ತು ಯಾವುದನ್ನು ತಮ್ಮ ವ್ಯಾಪ್ತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ ಅನ್ನೋದನ್ನು ಕೂಡ ಗೊತ್ತಿಲ್ಲದೆ ಕೂಡ ಅವರು ಇಲ್ಲಿ ಸೇರಿಸಿಕೊಂಡು, ಹೌದೌದು, ಯಾಕಂದ್ರೆ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಾದ ಕೆಲವು ನಿರ್ಧಾರಗಳ ಬಗ್ಗೆ ಕೂಡ ಇಲ್ಲಿ ಇವರು ನಾವೇ ಮಾಡಿಕೊಳ್ತೇವೆ ಹೇಳಿಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಬಟ್ ಆಗತ್ತೆ ಅನ್ನುವಂಥದ್ದು ಅದೇ ಮಾತನಾಡ್ತಾ ಇದ್ವಿ. ಅವರಿಗೆ ಒಂದು ಪ್ರಣಾಳಿಕೆಯಲ್ಲಿರುವಂತಹ ಕೊಟ್ಟ ಭರವಸೆಗಳು ಅಥವಾ ಆಶ್ವಾಸನೆಗಳನ್ನ ಈಡೇರಿಸುವಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ಅಂದ್ರೆ ಯಾವ ರೀತಿ ಸಮಸ್ಯೆಗಳು ಇಲ್ಲಿ ಎದುರಾಗುತ್ತೆ ಅಂತ ನೋಡಿ. ಸುರುವಿಗೆ ಇವರ ಮನೆಯನ್ನು ಸರಿ ಮಾಡ್ಕೋಬೇಕು. ಅಧಿಕಾರಕ್ಕೆ ಬಿಜೆಪಿ ಬರಲಿ, ಕಾಂಗ್ರೆಸ್ ಬರಲಿ, ಮತ್ತೆ ಯಾರೇ ಬರಲಿ, ಸುರಿಗೆ ಆ ಮನೆ ಇದೆಯಲ್ಲ, ಮಹಾನಗರ ಪಾಲಿಕೆ ಎನ್ನುವ ಒಂದು ಮನೆ, ಆ ಮನೆಯನ್ನು ಸರಿ ಮಾಡ್ಕೊಳ್ಬೇಕು. ಅದಕ್ಕೆ ಒಬ್ಬ ಅಧಿಕಾರಿ ಅಂತ ಒಬ್ಬ ಇರ್ತಾನೆ, ಯಜಮಾನನ ರೀತಿಯಲ್ಲಿ. ಇವರು ಏನಿದ್ರು ಅವನ ಮೂಲಕವೇ ಮಾಡಿಸಬೇಕೇ ಹೊರತು ಇವರು ಮಾಡುವಾಗಿಲ್ಲ. ಕೌನ್ಸಿಲ್ ನಿರ್ಣಯ ಏನೂ ಮಾಡಬಹುದು, ಆದರೆ ಕೌನ್ಸಿಲ್ ನಿರ್ಣಯವನ್ನು ಜಾರಿ ಮಾಡಬೇಕಾದ ಅಧಿಕಾರ ಇರುವುದು, ಜಾರಿ ಮಾಡಬೇಕಾದ ಅನಿವಾರ್ಯತೆ ಇರುವುದು ಅಧಿಕಾರಿ ವರ್ಗಕ್ಕೆ. ಅದರಿಂದ ಆ ಅಧಿಕಾರಿ ವರ್ಗವನ್ನು ಇವರು ಸುರಿಗೆ ಸರಿ ಮಾಡಬೇಕು. ಅಲ್ಲಿನ ಭ್ರಷ್ಟಾಚಾರ ವ್ಯವಸ್ಥೆಯನ್ನ ಇವರು ನಿಯಂತ್ರಣಕ್ಕೆ ತರಬೇಕು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಈ ತೆರಿಗೆ ಸಂಗ್ರಹದ ವಿಚಾರದಲ್ಲಿ ಮಂಗಳೂರು ನಗರದಲ್ಲಿ ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟುವವರು ಇಲ್ಲ. ಆಯ್ತಾ? ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ಗೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿ ಜಾರಿಗೆ ಬಂದ ಮೇಲೆ ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ತೆರಿಗೆ ಇದೆ. ಅದಕ್ಕೆ ಒಂದು ಅಸೆಸ್ಮೆಂಟ್ ಮಾಡ್ತಾರೆ. ಅವನು ಕೊಡುವ ಲೆಕ್ಕ ಬೇರೆ, ಬಿಲ್ಡಿಂಗ್ ಓನರ್ ಕೊಡುವ ಲೆಕ್ಕ ಬೇರೆ, ಇಲ್ಲಿ ಇರುವ ದಾಖಲೆಗಳೇ ಬೇರೆ. ಇದನ್ನು ಅಸೆಸ್ ಮಾಡಬೇಕು. ಅಸೆಸ್ ಮಾಡಿದ ಮೇಲೆ ಎಷ್ಟು ತೆರಿಗೆ ವಂಚನೆ ಆಗಿದೆ ಅನ್ನೋದನ್ನು ಪತ್ತೆ ಹಚ್ಚಬೇಕು. ಅದರ ಮೇಲೆ ಅವನಿಗೆ ನೋಟಿಸ್ ಕೊಡಬೇಕು, ಅವ ತೆರಿಗೆಯನ್ನು ತುಂಬಬೇಕು. ಇದು ವ್ಯವಸ್ಥೆಗಳು. ಆದರೆ ಇಲ್ಲಿ ಏನಾಗ್ತದೆ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ರೆ, ಟ್ಯಾಕ್ಸ್ ಅಪೀಲ್ ಕಮಿಟಿ ಅಂತ ಒಂದು ಇದೆ. ಇವ್ರು ನೋಟಿಸ್ ಕೊಡ್ತಾರೆ, ನಿನ್ನ ತೆರಿಗೆ ಇಷ್ಟು ಬಾಕಿ ಇದೆ. ಟ್ಯಾಕ್ಸ್ ಅಪೀಲ್ ಕಮಿಟಿಗೆ ಅವ ಒಂದು ಅರ್ಜಿ ಕೊಡ್ತಾನೆ, ಸ್ವಾಮಿ ಹೀಗೆ ಆಗಿದೆ, ನೀವು ಇದನ್ನೊಂದು ವ್ಯತ್ಯಾಸ ಮಾಡಿದ್ರೆ ನಾನು ತೆರಿಗೆ ಕಟ್ತೇನೆ ಅಂತೇಳಿ. ಸಾಧಾರಣ ಒಂದು 30 ಲಕ್ಷ ತೆರಿಗೆ ಬಾಕಿ ಇದೆ ಅಂತ ಹೇಳಿದ್ರೆ, ಇಲ್ಲಿ ಅಂಡರ್ ಡೀಲ್ ಮಾಡಿಕೊಂಡು ಒಂದು 50,000 ತೆರಿಗೆ ಕಟ್ಟಿಸಿಕೊಂಡು ಬಾಕಿದನ್ನು ಕಟ್ ಆಫ್ ಮಾಡುವಂತ ವ್ಯವಸ್ಥೆ ಇದೆ. ಇದಕ್ಕಿಂತ ಮೊದಲು ನಡೆದುಕೊಂಡು ಬಂದದ್ದು. ಅಂತ ವ್ಯವಸ್ಥೆಯನ್ನು ನೀವು ಸುರಿಗೆ ನಿಲ್ಲಿಸಿದರೆ ನೀವು ಈಗ ಇರುವ ತೆರಿಗೆಯನ್ನು ಕಡಿಮೆ ಮಾಡಬಹುದು. ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಜಾರಿಗೆ ಬಂದ ಸಂದರ್ಭದಲ್ಲಿ, ಜಾರಿಗೆ ಬರ್ತದೆ ಅಂತ ಹೇಳಿದಾಗ ಕಾಂಗ್ರೆಸ್ ಆಡಳಿತದಲ್ಲಿರುವಾಗ ಬಿಜೆಪಿ ಅವರು ಒಂದು ಭಾರಿ ದೊಡ್ಡ ಒಂದು ಹೋರಾಟ ಮಾಡಿದ್ರು, ತುಳಸಿ ಕಟ್ಟೆಗೂ ತೆರಿಗೆ ಹಾಕ್ತಾರೆ ಅಂತ ಹೇಳಿ.
ಆಯ್ತಾ. ಆಗ ಮಾನ್ಯ ಜನಾರ್ದನ್ ಪೂಜಾರಿ ಅವರು ಒಂದು ಮೀಟಿಂಗ್ ಮಾಡಿ ಎಲ್ಲ ಅಭ್ಯರ್ಥಿಗಳನ್ನು ಮೀಟಿಂಗ್ ಮಾಡಿ ಒಂದು ಹೇಳಿದ್ರು, ಯಾವುದೇ ಕಾರಣಕ್ಕೂ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯನ್ನು ನಾವು ಜಾರಿ ಮಾಡುವುದಿಲ್ಲ ಅಂತೇಳಿ. ಆ ಸರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಅವರು ಜಾರಿಯೂ ಮಾಡಲಿಲ್ಲ. ಸರ್ಕಾರದ ನಿರ್ದೇಶನ ಇದ್ರೂ ಸಹ ಮಾಡಲಿಲ್ಲ. ಆ ಮಟ್ಟಿನಲ್ಲಿ ನಾವು ಪೂಜಾರಿ ಅವರ ಆ ಬದ್ಧತೆಯನ್ನು ಮೆಚ್ಚಬೇಕು. ಮಾಡ್ಲಿಕ್ಕೆ ಬಿಡ್ಲೂ ಇಲ್ಲ ಅವರು. ಅದರ ನಂತರ ಈಗ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಜಾರಿಗೆ ಬಂದಿದೆ ಸರ್ಕಾರದ ನೀತಿ ನಿರ್ಧಾರಗಳ ಅನ್ವಯ. ಈ ರೀತಿಯಾಗಿ ಶುರುವಿಗೆ ನೀವು ಮಾಡಬೇಕಾದದ್ದು ಪಾಲಿಕೆಯ ಒಳಗಿನ ಭ್ರಷ್ಟಾಚಾರಗಳನ್ನು ನಿಯಂತ್ರಿಸಿ ಪಾಲಿಕೆಗೆ ಆದಾಯ ತರುವಂತಹ ವ್ಯವಸ್ಥೆಗಳನ್ನು ಮಾಡಿ. ಮೊದಲೊಮ್ಮೆ ನಮ್ಮ ಡಾಕ್ಟರ್ ವಿ ಎಸ್ ಆಚಾರ್ಯ ಒಂದು ಮಾತು ಹೇಳ್ತಾ ಇದ್ರು, ಈ ಕುದುರೆ ಲಾಯಗಳಂತ ಇತ್ತಂತೆ ಉಡುಪಿಯಲ್ಲಿ. ಕುದುರೆ ಗಾಡಿಗಳಿರುವಾಗ ಕುದುರೆಗಳನ್ನು ಕಟ್ಟುವಂತ ಸ್ಥಳ. ಆ ಸ್ಥಳವನ್ನು ಎಂತ ಮಾಡುವುದು ಅಂತ ಗೊತ್ತಾಗ್ಲಿಲ್ಲಂತೆ. ಕೊನೆಗೆ ಆ ಸ್ಥಳವನ್ನು ಡೆವಲಪ್ ಮಾಡಿ ಅಲ್ಲೊಂದು ಅಂಗಡಿ, ಒಂದು ಬಸ್ ಸ್ಟ್ಯಾಂಡು. ಆ ಬಸ್ ಸ್ಟ್ಯಾಂಡ್ ಕ್ಲೀನ್ ಆದಾಗಾಯ್ತು, ನಗರಸಭೆಗೆ ಆದಾಯ ಬಂದಾಗೂ ಆಯ್ತು. ಆ ರೀತಿ ಒಂದು ಮಾಡಿದ್ರಂತೆ. ಇದನ್ನು ವಿ ಎಸ್ ಆಚಾರ್ಯ ಅವರು ಹೇಳಿದ್ರು. ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳು ತಮ್ಮ ತಮ್ಮ ಆದಾಯ ಮೂಲವನ್ನ ಹೇಗೆ ಹುಡುಕಿಕೊಳ್ಬಹುದು ಅಂತ ಹೇಳಿ. ಈಗ ನಾವು ನೋಡ್ತಾ ಇದ್ದೇವೆ, ಮಂಗಳೂರು ಹಳೆ ಬಸ್ ನಿಲ್ದಾಣ ಕಳೆದ 30 ವರ್ಷಗಳಿಂದ ಅದು ಪಾಳು ಬಿದ್ದಿದೆ. ಅಲ್ಲಿದ್ದ ಹಳೆ ಕಟ್ಟಡವನ್ನು ಕೆಡವಂತಹ ಒಂದು ಮುತುವರ್ಜಿ ತೋರಿಸಿದಂತ ಮಹಾನಗರ ಪಾಲಿಕೆ ಅದನ್ನು ರೀಬಿಲ್ಡ್ ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ. ಅದು ಸುತ್ತಮುತ್ತಲ ಅಂಗಡಿಯವರು ಇದ್ದಾರೆ. ಪಾರ್ಕಿಂಗ್ ಸಂಕೀರ್ಣ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಬಂದಿದ್ದು ಅದು ಸಾಧಾರಣ 3 ದಶಕ ಆಯ್ತು ಅದಕ್ಕೆ, ಆ ಪಾರ್ಕಿಂಗ್ ಸಂಕೀರ್ಣಕ್ಕೆ. ಇವತ್ತಿಗೂ ಸಹ ಅವರನ್ನ ಒಪ್ಪಿಸಬಹುದು. ಅಲ್ಲಿ ಒಪ್ಪಿಸಲಿಕ್ಕೆ ಸಮಸ್ಯೆ ಏನಂತ ಹೇಳಿದ್ರೆ, ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಪ್ರಕಾರ ಓನರ್ಶಿಪ್ ಅಲ್ಲಿ ನೀವು ಬಿಲ್ಡಿಂಗ್ ಕಟ್ಟಿದ ಓನರ್ಶಿಪ್ ಅಲ್ಲಿ ಕೊಡುವಾಗಿಲ್ಲ. ಕಾನೂನು ಪ್ರಕಾರ ಅದು ಆಸ್ತಿ ಏನಿದ್ರು ಮಹಾನಗರ ಪಾಲಿಕೆ ಇದೆ. ಅವರು ಏನಿದ್ರು ಅದನ್ನು ಎಲ್ಲ ಮಾಡಿ ಬಾಡಿಗೆ ರೂಪದಲ್ಲಿ ಕೊಡ್ಬೇಕು, ಅದನ್ನು ಮಾಡ್ಬೋದು. ಆದ್ರೆ ಅಲ್ಲಿ ಇರುವ ಎದುರಿನ ಬಿಲ್ಡಿಂಗ್ ಆಗಲಿ ಈಚೆ ಬಿಲ್ಡಿಂಗ್ ಆಗಲಿ ಅಲ್ಲಿ ಇರುವಂತಹ ಕಡಿಮೆ ಒಂದು 200 ಚಿಲ್ಲರೆ ಅಂಗಡಿ ಮಳಿಗೆಗಳ ಬಾಡಿಗೆದಾರರು, ಅವರೆಲ್ಲ ಬಾಡಿಗೆದಾರರೇ, ಏನೋ ಓನರ್ಗಳಲ್ಲ. ಅವ್ರೀಗ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಬಾಡಿಗೆಯಲ್ಲಿರುವವರು, ಅವರಿಗೆ ನಾಳೆ ಅದನ್ನು ಹೊಸ ಬಿಲ್ಡಿಂಗ್ ಬಂದು ಓನರ್ಶಿಪ್ಗೆ ಇದು ಬಾಡಿಗೆಗೆ ಹೋದ್ರೆ ಅವರು 10,000 15,000 20,000 30,000 ಬಾಡಿಗೆ ತಗೊಳ್ಬೇಕಾಗ್ತದೆ. ಒಂದನೇದು ಅದು ಸಮಸ್ಯೆ ಅವ್ರದ್ದು. ಎರಡನೇದು ಅದರ ಮೂಲ ಬಾಡಿಗೆದಾರರು ಯಾರಿದ್ದಾರೆ ಅವರು ಯಾರು ಅಲ್ಲಿ ಇಲ್ಲ. ಕೆಲವೊಂದು ಮಂದಿ ಇರ್ಬೋದು ಅಂಪನಗಟ್ಟೆ ಏರಿಯಾದಲ್ಲಿ. ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಇಲ್ವೇ ಇಲ್ಲ. ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಇಲ್ವೇ ಇಲ್ಲ. ಈಗ ನೋಡಿ, ಕದ್ರಿ ಮಾರ್ಕೆಟ್ ಅಂತ ವಿಚಾರ ಬರುವಾಗ, ಕದ್ರಿ ಮಾರ್ಕೆಟ್ ಅನ್ನು ನಲ್ಲಿದ್ದವರಿಗೆ ಈಗ ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಅವರನ್ನು ಒಕ್ಕಲೆಬ್ಬಿಸಿ ಪರ್ಯಾಯ ವ್ಯವಸ್ಥೆ ಮಾಡಿದಕ್ಕೆ ಅವರು ಬಿಟ್ಟುಕೊಟ್ಟಿದ್ದಾರೆ. ಈಗ ಅವರಿಗೆ ಅದರ ಒಳಗೆ ಹೋಗ್ಲಿಕ್ಕೆ ತೊಂದರೆ ಎಷ್ಟುಂಟು ನೋಡಿ. ಇವನು ಉರುವ ಮಾರ್ಕೆಟ್ ಎಲ್ಲ ಆಗಿರುವುದು ಹಾಗೆ, ನಡೆದು ಉರುವ ಸ್ಟೋರ್ ಮಾರ್ಕೆಟ್ ಅಲ್ಲಿ ಆಗುವುದು ಹಾಗೆ. ಈಗ ಉರುವ ಮಾರ್ಕೆಟ್ಗೆ ಮಾರುಕಟ್ಟೆಗಳೆಲ್ಲ ಕಟ್ಟಡ ಕಂಪ್ಲೀಟ್ ಆಗಿದ್ರು ಕೂಡ ಇನ್ನು ಕೂಡ ಸಿಗ್ತಾ ಇಲ್ಲ. ಕಾವೂರು ಮಾರ್ಕೆಟ್ ಏನಾಯ್ತು? ಇದೇ ರೀತಿ ಆಗಿರೋದು. ಯಾಕಂದ್ರೆ ಇದು ಆಡಳಿತದ ತಿಕ್ಕಾಟವನ್ನ ಜನರ ಮೇಲೆ ಹೇರ್ಲಿಕ್ಕೆ ಹೋದಾಗ ಇಂತಹ ಸಮಸ್ಯೆಗಳು ಉದ್ಭವವಾಗುತ್ತೆ. ಬಹುಶಃ ಇಂತಹ ಸಮಸ್ಯೆಗಳನ್ನೇ ಮೂಲದಿಂದಲೇ ಸರಿ ಮಾಡಿಕೊಂಡು ಬರಬೇಕಾದಂತಹ ಒಂದು ಮೊದಲ ಕೆಲಸ ಈ ಒಂದು ಆಡಳಿತ ಚುಕ್ಕಾಣಿ ಆಗಬೇಕು. ಯಾಕಂದ್ರೆ ಸರ್ಕಾರಿ ಮಟ್ಟದಲ್ಲಿ ಕೆಲವು ತೊಂದರೆ ಇದೆ, ಕಾನೂನು ಮಟ್ಟದಲ್ಲಿ ತೊಂದರೆ ಇದೆ. ಈಗ ಸರ್ಕಾರ ಭಾರತೀಯ ಜನತಾ ಪಕ್ಷದ ಇದೆ, ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲಿ ಅಧಿಕಾರಕ್ಕೆ ಬಂದ್ರೆ ಅವರಿಗೆ ಸ್ವಲ್ಪ ಅಲ್ಲಿ ಫೈಲ್ ಮೂವ್ ಮಾಡ್ಲಿಕ್ಕೆ ಸುಲಭ ಆಗ್ಬೋದು. ಮೂವ್ ಆಗ್ತದೆ ಅಂತ ನನಗೆ ಧೈರ್ಯ ಹೇಳುವುದಿಲ್ಲ. ಯಾಕಂದ್ರೆ ಅಲ್ಲಿನ ನಗರಾಭಿವೃದ್ಧಿ ವ್ಯವಸ್ಥೆಯು ಅದೇ ರೀತಿ ಇದೆ, ಅಲ್ಲಿ ಅಧಿಕಾರಿ ವರ್ಗದ ವ್ಯವಸ್ಥೆಯು ಅದೇ ರೀತಿ ಇದೆ. ಆದ್ರಿಂದಾಗಿ ಅದು ನಾನು ಒಂದು ಭರವಸೆ ಅದನ್ನೇ ಕಾಂಗ್ರೆಸ್ನವರಿಗೂ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಯಾಕಂದ್ರೆ ಅವರ ಅಧಿಕಾರಾವಧಿ ಕಾಲದಲ್ಲಿ ನಿಯುಕ್ತಿಗೊಂಡ ಅಧಿಕಾರಿಗಳು ಇದ್ದಾರೆ ಅಲ್ಲಿ, ಇಲ್ಲಂತೇನಿಲ್ಲ. ಆದ್ರೆ ಅಧಿಕಾರಿ ವರ್ಗವನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಮನವೊಲಿಸಿಕೊಂಡು ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವರಿಗೆ ಜನತೆ ಹಿತದೃಷ್ಟಿಯಿಂದ ಅಲ್ಲಿ ಕೆಲಸವನ್ನು ಮಾಡಬಹುದು, ಎಲ್ಲವನ್ನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗಿದೆ. ಆದ್ರೆ ಎಲ್ಲದಕ್ಕೂ ಮುಖ್ಯವಾಗಿ ಇವರು ಆ ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳುವಂತ ಕೆಲಸವನ್ನು ಮೊದಲು ಮಾಡಬೇಕು. ಮತ್ತೆ ವಾಪಸ್ ಬರ್ತೀನಿ ಒಂದು ಸಣ್ಣ ಬ್ರೇಕ್ ಬಳಿಕ. ಕಾರ್ಪೊರೇಷನ್ ಕದನ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ.
ಮತ್ತೊಮ್ಮೆ ಸ್ವಾಗತ ಕಾರ್ಪೊರೇಷನ್ ಕದನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಎಸ್, ಇನ್ನು ಮುಂದಿನ ಹಂತದಲ್ಲಿ ನಾವು ವಾರ್ಡ್ಗಳ ಬಗ್ಗೆ ಗಮನವನ್ನು ಹರಿಸಬೇಕಾಗುತ್ತೆ. ಸೊ ನಿನ್ನೆ ಮೊದಲ ವಾರ್ಡ್ನ ಕದನ ಕಣ ಯಾವ ರೀತಿ ಇದೆ ಅನ್ನುವಂತಹ ವಿಚಾರವನ್ನು ನಾವು ಗಮನಿಸಿದ್ರಿ. ಸೊ ಇವತ್ತು ಎರಡನೇ ವಾರ್ಡ್ನಿಂದ ಮುಂದಕ್ಕೆ ಹೋಗಬೇಕಾಗುತ್ತೆ. ಸೊ ವಾರ್ಡ್ ಸಂಖ್ಯೆ 2 ಮಂಗಳೂರು ಮಹಾನಗರ ಪಾಲಿಕೆಯ 3 ವಲಯಗಳ ಪೈಕಿ ವಲಯ 1 ಸುರತ್ಕಲ್ ವಲಯದಲ್ಲಿ ಗುರುತಿಸಿಕೊಳ್ತಾ ಇರುವಂತಹ ವಾರ್ಡ್ ಇದು. ವಾರ್ಡ್ ನಂಬರ್ 2 ಸುರತ್ಕಲ್ ಪೂರ್ವ. ಈ ಒಂದು ವಾರ್ಡ್ನ ಬಲಾಬಲ ಹೇಗಿದೆ, ಇಲ್ಲಿರುವಂತಹ ಅಭ್ಯರ್ಥಿಗಳು ಯಾರು ಅನ್ನುವಂತಹ ವಿಚಾರವನ್ನು ನಾವೀಗ ಗಮನಿಸಿದ್ರೆ, ಇಲ್ಲಿರುವಂತಹ ಮೀಸಲಾತಿ ಹಿಂದುಳಿದ ವರ್ಗ ಎ ಮಹಿಳೆ, ಇಲ್ಲಿ ಬಿಜೆಪಿಯಿಂದ ಶ್ವೇತಾ ಎ ಎನ್ನುವವರು ಕಣಕ್ಕೆ ಇಳಿದಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನಿಂದ ಇಂದಿರಾ ಎನ್ನುವವರು ಕಣಕ್ಕೆ ಇಳಿದಿದ್ದಾರೆ. ಇದು ಎರಡನೇ ವಾರ್ಡ್ ಸಂಖ್ಯೆ 2 ಸುರತ್ಕಲ್ ಪೂರ್ವದಲ್ಲಿ ಇರುವಂತಹ ಬಲಾಬಲ ಬಿಜೆಪಿ ಹಾಗೇನೆ ಕಾಂಗ್ರೆಸ್. ಕೇವಲ ಇಬ್ಬರು ಅಭ್ಯರ್ಥಿಗಳು ಇಲ್ಲಿ ಇರುವಂಥದ್ದು. ಅದರ ಜೊತೆಗೆ ಈ ಕ್ಷೇತ್ರದಲ್ಲಿ ಮತದಾರರು ಎಷ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ಗಮನಿಸೋದಿದ್ರೆ, ಪುರುಷರು 3208 ಮಂದಿ ಪುರುಷ ಮತದಾರರು ಇದ್ದಾರೆ, 3138 ಮಹಿಳಾ ಮತದಾರರು. ಅದರ ಜೊತೆಗೆ ಇತರರು ಇಲ್ಲಿ ಯಾರೂ ಇಲ್ಲ. ಹಾಗಾಗಿ ಒಟ್ಟು ಕ್ಷೇತ್ರದ ಮತದಾರರ ಸಂಖ್ಯೆ 6346 ಅನ್ನುವಂಥದ್ದು. ಒಟ್ಟು 6346 ಮಂದಿ ತಮ್ಮ ಮತಗಳನ್ನು ಚಲಾವಣೆ ಮಾಡುವಂತಹ ಒಂದು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. 2013ರ ಮಹಾನಗರ ಪಾಲಿಕೆ ಚುನಾವಣೆ ಏನು ನಡೆದಿತ್ತು, ಆ ಸಂದರ್ಭದಲ್ಲಿ ಹೇಗಿತ್ತು ಅನ್ನುವಂತಹ ವಿಚಾರವನ್ನು ಈಗ ಗಮನಿಸ್ತಾ ಇದ್ದೇವೆ. 2013ರ ಫಲಿತಾಂಶವನ್ನು ನೋಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಸುಮಿತ್ರಾ ಅವರು ಇಲ್ಲಿ 1362 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ರು. ಹಾಗೆಯೇ ಇವರಿಗೆ ಪ್ರಬಲ ಪ್ರತಿಸ್ಪರ್ಧಿಯನ್ನ ಕೊಟ್ಟಂತಹ ಅಭ್ಯರ್ಥಿ ಅಂತ ಹೇಳಿದ್ರೆ ಕಾಂಗ್ರೆಸ್ನಿಂದ ಇಳಿದಿದ್ದಂತಹ ಪ್ರಿಯಾಂಕಾ ಅವರು 1321 ಮತಗಳನ್ನು ಇಲ್ಲಿ ಪಡೆದುಕೊಂಡಿದ್ರು. ಅಂದರೆ ಗೆಲುವಿನ ಅಂತರ ಕೆಲವು ಮತಗಳು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಸೊ ಇದು ವಾರ್ಡ್ ನಂಬರ್ 2 ಸುರತ್ಕಲ್ ಪೂರ್ವದ ಒಂದು ಒಟ್ಟಾರೆ ಪರಿಸ್ಥಿತಿ. ಇಬ್ಬರು ಪ್ರಮುಖ ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ, ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಅನ್ನುವಂಥದ್ದು. ಈ ಒಂದು ಈ ಸಾರಿ ವಿಚಾರದಲ್ಲಿ ಏನಾಗಿದೆ ಅಂದ್ರೆ ವಾರ್ಡ್ ಪುನರ್ವಿಂಗಡಣೆ ಆಗಿದೆ. ಓಕೆ ಎಲ್ಲಾ ವಾರ್ಡ್ಗಳು ಪುನರ್ವಿಂಗಡಣೆ ಆಗಿದೆ. ಅದು ನಾವು ಕಳೆದ ಬಾರಿಯ ಫಲಿತಾಂಶವನ್ನು ಇಲ್ಲಿ ಮಾನದಂಡವಾಗಿ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕೆಲವು ವಾರ್ಡ್ಗಳು ಚಿಕ್ಕದಾಗಿದೆ, ಕೆಲವು ವಾರ್ಡ್ಗಳು ದೊಡ್ಡದಾಗಿದೆ. ಅದೇ ರೀತಿ ಸುರತ್ಕಲ್ ಪೂರ್ವ ವಾರ್ಡ್ ಸಹ ಪಶ್ಚಿಮ ವಾರ್ಡ್ನಿಂದ ಒಂದು ಭಾಗ ಈಚೆ ಬಂದಿರಬಹುದು, ಈಚೆ ವಾರ್ಡಿಂದ ಒಂದು ಆ ಕಡೆ ಹೋಗಿರ್ಬೋದು. ಪ್ರಾದೇಶಿಕವಾಗಿ ಬದಲಾವಣೆ ಆಗಿದೆ. ಆದ್ರೆ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಳೆದ ಸಾರಿ ಹೇಗೆ ಕತ್ತು ಕುತ್ತಿನ ಹೋರಾಟ ನಡೆಸಿತ್ತ, ಈ ಬಾರಿ ಅದೇ ರೀತಿ ಹೋರಾಟ ನಡೆಸಿದೆ. ಅದೇ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಅಲ್ಲಿ ಸ್ವಲ್ಪ ಬಲ ಇತ್ತು, ಯಾಕಂದ್ರೆ ಸ್ಥಳೀಯ ಕಾರ್ಪೊರೇಟ್ ಶಾಸಕರಿತ್ತು. ಅದೇ ಬಲ ಈ ಸಾರಿ ಬಿಜೆಪಿಗೆ ಇದೆ ಅಲ್ಲಿ. ಅದು ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದಾ ಅಂತ ಹೇಳಿ. ಮತ್ತೆ ಸುರತ್ಕಲ್ ಆ ಪ್ರದೇಶದಲ್ಲಿ, ಕೃಷ್ಣಾಪುರ ಕಾಟಿಬಾಳ ಆ ಪ್ರದೇಶದಲ್ಲಿ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅಲ್ಲಿ ಒಂದು ಕಡೆ ಮತಗಳು ಕಾನ್ಸಂಟ್ರೇಟ್ ಆಗಿ ಹೋಗ್ತಾ ಇದೆ, ಧ್ರುವೀಕರಣ ಆಗ್ತಾ ಇದೆ. ಅದರಿಂದಾಗಿ ಅದು ಫಲಿತಾಂಶದ ಮೇಲೆ ಪರಿಣಾಮ ಬೀಳುವುದಂತ ಖಂಡಿತ. ಅದರ ಜೊತೆಗೆ ಇತ್ತೀಚೆಗೆ ನಡೆದಿರುವಂತಹ ಬೆಳವಣಿಗೆ ಹೌದು. ಮತ್ತೆ ಇನ್ನೊಂದು, ಇಬ್ರು ಅಭ್ಯರ್ಥಿಗಳು ಹೊಸಬರು. ಹೌದು, ಕಳೆದ ಬಾರಿ ಅಭ್ಯರ್ಥಿಗಳು ಗೆದ್ದವರು ಮತ್ತೆ ಕಳೆದ ಬಾರಿಯ ಸೋತವರು, ಅವರಿಬ್ಬರು ಈ ಬಾರಿ ಕಣಕ್ಕೆ ಇಳಿದಿಲ್ಲ. ಸೊ ಇಬ್ಬರು ಹೊಸಬರು. ಮತ್ತೆ ಈ ಹೊಸಬರಲ್ಲಿ ವೈಯಕ್ತಿಕವಾಗಿ ಚಾರ್ಮ್ ಯಾರ್ದು ಸ್ವಲ್ಪ ಜಾಸ್ತಿ ಇದೆ ಅಥವಾ ಜನಸಂಪರ್ಕ ಜಾಸ್ತಿ ಇದೆ, ಅದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಸೊ ಈಗ ಒಂದು ಕಡೆ ಇವರು ಹೇಳಿದಾಗೆ ಏನು ಡಿಲಿಮಿಟೇಷನ್, ಪುನರ್ವಿಂಗಡಣೆಯ ಲಾಭ ಒಂದು ಕಡೆ, ಅದು ಯಾವ ಪಕ್ಷಕ್ಕೆ ಯಾವ ವಾರ್ಡ್ ಅಲ್ಲಿ ಅನುಕೂಲ ಆಗ್ತದೆ ಅನ್ನೋದು ಅದೊಂದು ವಿಚಾರ. ಜೊತೆಗೆ ಈ ಇಬ್ಬರು ಅಭ್ಯರ್ಥಿಗಳ ಪೈಕಿ ಹೊಸ ಮುಖಗಳಾಗಿರುವುದರಿಂದ ಯಾರು ಜಾಸ್ತಿ ಜನಸಂಪರ್ಕದಲ್ಲಿದ್ದಾರೆ, ಒಡನಾಟದಲ್ಲಿದ್ದಾರೆ ಅನ್ನುವುದು ಕೂಡ ಇಲ್ಲಿ ಕೌಂಟ್ ಆಗ್ತದೆ. ಸೊ ಹಾಗಾಗಿ ಕಳೆದ ಬಾರಿ ಏನು ಕೇವಲ ಒಂದು 30 ಮತ್ತು 40 ಮತಗಳ ಅಂತರದ ಗೆಲುವಿನ ಅಂತರ ಇತ್ತು, ಅದು ಬಹುಶಃ ಅಂತ ಒಂದು ಸ್ಪರ್ಧೆ ಇಲ್ಲಿ ಈ ಬಾರಿ ಇರ್ಲಿಕ್ಕಿಲ್ವೋ ಅಂತ ಕಾಣ್ತದೆ. ಸೊ ಯಾರಿದ್ರು ಕೂಡ ಗೆಲುವಿನ ಅಂತರ ಅದು 300, 400, 500 ಕೂಡ ಹೋಗ್ಬೋದು.
ಸೊ ಅಲ್ಲಿನ ಸ್ಥಳೀಯ ಪರಿಸ್ಥಿತಿಗಳು ಕೂಡ ಈ ಒಂದು ವಾರ್ಡ್ನ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ಬಹುತೇಕ ಈ ಭಾಗದ ಎಲ್ಲ ವಾರ್ಡ್ಗಳ ಮೇಲೆ ಸೊ ಇದೇ ರೀತಿಯ ಪರಿಣಾಮವನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು. ಎಸ್, ಹಾಗಿದ್ರೆ ಮುಂದಿನ ವಾರ್ಡ್ ಅಂತ ನಾವು ನೋಡೋದಿದ್ರೆ ವಾರ್ಡ್ ಸಂಖ್ಯೆ 3 ಕಾಟಿಪಳ್ಳ ಪೂರ್ವ ಅನ್ನುವಂತಹ ಹೆಸರಿನ ವಾರ್ಡ್ ನಲ್ಲಿ ಹೇಗಿದೆ ಬಲ ಯಾರೆಲ್ಲ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡೋದಿದ್ರೆ ವಾರ್ಡ್ ನಂಬರ್ 3 ಕಾಟಿಪಳ್ಳ ಪೂರ್ವ ವಾರ್ಡ್ನ ಹೆಸರು. ಇಲ್ಲಿಗೆ ಇರುವಂತಹ ಮೀಸಲಾತಿ ಹಿಂದುಳಿದ ವರ್ಗ ಎ ವಿಭಾಗದ ಮೀಸಲಾತಿ ಬಂದಿದೆ. ಹೀಗಾಗಿ ಪುರುಷ ಅಭ್ಯರ್ಥಿಗಳು ಇಲ್ಲಿ ಕಣದಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬಹುದು. ಬಿಜೆಪಿಯಿಂದ ಲೋಕೇಶ್ ಬುಳ್ಳಾಜೆ ಎನ್ನುವಂಥವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಬಶೀರ್ ಅಹಮದ್ ಅವರು ಕಣಕ್ಕೆ ಇಳಿದಿದ್ದಾರೆ. JDS ಕೂಡ ಇಲ್ಲಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದೆ. ನವಾಜ್ ಕಾಟಿಪಳ್ಳ ಅನ್ನುವಂತಹ ಅಭ್ಯರ್ಥಿ ಕಣಕ್ಕೆ ಇಳಿದಿದ್ದಾರೆ. ಪಕ್ಷೇತರರಾಗಿ ಹುಸೇನ್ ಕಾಟಿಪಳ್ಳ ಎನ್ನುವಂತಹ ಅಭ್ಯರ್ಥಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಲ್ಲಿ ಇಳಿದಿದ್ದಾರೆ. ಇನ್ನು ಈ ಒಂದು ಕ್ಷೇತ್ರದಲ್ಲಿ ಮತದಾರರು ಎಷ್ಟಿದ್ದಾರೆ ಅನ್ನುವಂತಹದ್ದನ್ನು ನಾವು ನೋಡೋದಿದ್ರೆ 3525 ಮಂದಿ ಪುರುಷ ಮತದಾರರು ಇಲ್ಲಿದ್ದಾರೆ. ಮಹಿಳಾ ಮತದಾರರ ಸಂಖ್ಯೆ 3497. ಇತರರು ಯಾರೂ ಇಲ್ಲ. ಹೀಗಾಗಿ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ 7012. ಇದು ಪರಿಷ್ಕೃತ ಮತದಾರರ ಪಟ್ಟಿ ಅನ್ವಯ ಕೊಡ್ತಾ ಇರುವಂತಹ ಅಂಕಿಅಂಶಗಳು. ಸೊ ಒಟ್ಟು 7012 ಮಂದಿ ಮತದಾರರು ಇಲ್ಲಿ ಮತದಾನ ಮಾಡುವಂತಹ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. 2013ರ ಚುನಾವಣಾ ಫಲಿತಾಂಶವನ್ನು ಈಗ ನೋಡೋದಿದ್ರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಬಶೀರ್ ಅಹಮದ್ ಅವರು 1650 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ರು. ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಂತಹ ಹೊನ್ನಯ್ಯ ಕೋಟ್ಯಾನ್ ಅವರು 1594 ಮತಗಳನ್ನು ಪಡೆದಿದ್ರು. ದ್ವಿತೀಯ ಸ್ಥಾನವನ್ನ ಬಿಜೆಪಿ ಅಭ್ಯರ್ಥಿ ಇಲ್ಲಿ ಪಡೆದುಕೊಂಡಿದ್ರು ಅನ್ನುವಂಥದ್ದು. ಎಸ್, ಈ ಒಂದು ವಾರ್ಡ್ ನನಗೆ ನೋಡಿ, ಕಳೆದ ಬಾರಿ ಬಶೀರ್ ಅಹಮದ್ ಅವರು ಗೆದ್ದಿದ್ರು. ಎಸ್, ಅವರು ಕೇವಲ 56 ಮತಗಳ ಅಂತರದಿಂದ ಗೆದ್ದಿದ್ರು ಬಿಜೆಪಿ ವಿರುದ್ಧ. ಅಲ್ಲಿ ಭಾರತೀಯ ಜನತಾ ಪಕ್ಷದ ನೆಲೆಗಟ್ಟು ಇದೆ ಸ್ವಲ್ಪ ಅಂತ ಅದರಲ್ಲಿ ಅರ್ಥ ಆಗುತ್ತೆ. ಈ ಬಾರಿ ಏನಾಗಿದೆ, ಆ ಕ್ಷೇತ್ರದಿಂದ ಪುನಃ ಬಶೀರ್ ಅಹಮದ್ ಅವರು ಅದೃಷ್ಟ ಪರೀಕ್ಷೆಗೆ ಇಳಿದ್ದಾರೆ. ಹುಸೇನ್ ಕಾಟಿಪಳ್ಳ ಅವರು ಅಲ್ಲಿ ವಾರ್ಡ್ ಸಮಿತಿ ಅಧ್ಯಕ್ಷರೇನಾಗಿದ್ರು, ಅವರು ಇದರಲ್ಲಿ ಆಕಾಂಕ್ಷಿ ಆಗಿದ್ರು. ಆದ್ರಿಂದಾಗಿ ಅವರಿಗೆ ಟಿಕೆಟ್ ಸಿಗ್ತದೆ ಎನ್ನುವ ಒಂದು ನಿರೀಕ್ಷೆ ಅವರಲ್ಲಿ ಇತ್ತು. ಆದ್ರಿಂದ ಅವರು ಟಿಕೆಟ್ ಸಿಗ್ಲಿಲ್ಲ. ಅವರು ಈಗ ಬಂಡಾಯವಾಗಿ ಸ್ವತಂತ್ರವಾಗಿ ಈಗ ಹುಸೇನ್ ಕಾಟಿಪಳ್ಳ ಅವರು ಅಲ್ಲಿ ಕಾಂಗ್ರೆಸ್ಸಿನ ಮುಖಂಡರೇ ಆಗಿರುವುದರಿಂದ ಅವರು ಪಡೆಯುವಂತ ಎಲ್ಲಾ ಮತಗಳು ಕಾಂಗ್ರೆಸ್ ಇದ್ದೇ ಆಗಿರುತ್ತದೆ. ಅದು ಬಶೀರ್ ಕಾಂಗ್ರೆಸ್ನ ಮತಗಳನ್ನ ಸೆಳೆಯುವಂತ ಒಂದು ವಿಚಾರ ಇದೆ, ಆಯ್ತಾ. ಅದರಿಂದ ಅದು ಬಶೀರ್ ಅಹಮದ್ ಅವರಿಗೆ ಹೊಡೆತ ಬೀಳ್ಬಹುದು. ಅದೇ ರೀತಿ ನವಾಜ್ ಕಾಟಿಪಳ್ಳ ಅವರು JDS ಇಂದ ನಿಂತಿದ್ದಾರೆ. ಅವರು ಸಹ ಪಡೆಯುವಂತ ಮತಗಳು ಕಾಂಗ್ರೆಸ್ಸಿಗೆ ಹೊಡೆತ ಬೀಳುವುದು. ಅದರಿಂದಾಗಿ ಇದರಲ್ಲಿ ಬಶೀರ್ ಅಹಮದ್ ಅವರು ಕಳೆದ ಟರ್ಮ್ ಅಲ್ಲಿ ಮಾಡಿದಂತ ಜನಪರ ಕಾರ್ಯಗಳು ಏನು ಇದೆ ಅಲ್ಲಿ, ವಾರ್ಡ್ ಸಾಧಾರಣ ಮಟ್ಟಿಗೆ ಅಭಿವೃದ್ಧಿ ಆದಂತ ವಾರ್ಡ್, ಅಭಿವೃದ್ಧಿ ಆಗಿಲ್ಲ ಅಂತ ಹೇಳುವ ಆಗಿಲ್ಲ. ಅಭಿವೃದ್ಧಿಯನ್ನ ಮಾನದಂಡವಾಗಿಟ್ಟುಕೊಂಡು ಬಶೀರ್ ಅಹಮದ್ ಅವರನ್ನ ಅಲ್ಲಿನ ಜನ ಬೆಂಬಲಿಸಿದ್ರೆ ಬಶೀರ್ ಅಹಮದ್ ಅವರಿಗೆ 2ನೇ ಬಾರಿಗೆ ಅವಕಾಶ ಇದೆ. ಅದು ಬಿಟ್ಟು ಈ ರೀತಿಯ ಗೋಜಲಗಳು ಬಂದ್ರೆ, ಗೊಂದಲಗಳಿದ್ರೆ, ಪಕ್ಷದ ಒಳಗಿನ ಗೊಂದಲಗಳಿದ್ರೆ ಅದು ತನ್ನಿಂತಾನೇ ಆಗಿ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ನೆಲೆಗಟ್ಟಿ ಇರುವುದರಿಂದ ಅವರಿಗೆ ಅನುಕೂಲ ಆಗುವಂತ ಸಾಧ್ಯತೆಗಳು ಜಾಸ್ತಿ ಆಗಿದೆ ಅನ್ನುವಂಥದ್ದು. ಅದೇ ಆಲ್ಮೋಸ್ಟ್ ಈ ಅಭಿಪ್ರಾಯನೇ ಇಲ್ಲಿ. ಯಾಕಂತ ಹೇಳಿ ಅಂದ್ರೆ ಅದನ್ನು ಬಶೀರ್ ಅಹಮದ್ ಅವರಿಗೆ ಅಂದ್ರೆ ಕಾಂಗ್ರೆಸ್ಗೆ ಅಲ್ಲಿ ದೊಡ್ಡ ಈಗ ಥ್ರೆಟ್ ಬಂದಿರುವಂಥದ್ದು. ಅಲ್ಲಿ ಹುಸೇನ್ ಕಾಟಿಪಳ್ಳ ಅವರು ಬಂಡಾಯ ಸ್ವತಂತ್ರ ಅಂತ ಹೇಳಿದ್ರು ಕೂಡ ಬಂಡಾಯ ಅವರದ ಸ್ಪರ್ಧೆ, JDS ನವರು ಕೂಡ ಮುಸ್ಲಿಂ ಕ್ಯಾಂಡಿಡೇಟ್. ಸೊ ಅಲ್ಲಿ ಧ್ರುವೀಕರಣ, ಯಾಕಂದ್ರೆ ಈ ಸುರತ್ಕಲ್ನ ಬಹುತೇಕ ಕ್ಷೇತ್ರಗಳು ಅಲ್ಲಿ ಕೆಲವು ಸೂಕ್ಷ್ಮ ಪ್ರದೇಶಗಳು, ಸೂಕ್ಷ್ಮ ವಾರ್ಡ್ಗಳಿರ್ತಲ್ಲ, ಅಲ್ಲಿ ಪಕ್ಕ ಅದು ಹಿಂದೂ ಮುಸ್ಲಿಂ ಅನ್ನುವ ರೀತಿಯಲ್ಲಿ ಮತಗಳು ಧ್ರುವೀಕರಣ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಬಿಜೆಪಿಗೆ ಏನು ಕಳೆದ ಬಾರಿಯ ನೀವು ವಿಶ್ಲೇಷಣೆ ನೋಡಿದ್ರು ಕೂಡ ಏನು ಸಣ್ಣ ಮಾರ್ಜಿನ್ ಅಲ್ಲಿ ಅವರು ಸೋತಿದ್ರು. ಸೊ ಅವರಿಗೆ ಆ ಪಾಕೆಟ್ ನ ಏನು ವೋಟ್ಸ್ ಅನ್ನೇ ಅವರು ಹಿಡಿದು ಇಟ್ಕೊಂಡ್ರು ಕೂಡ ಅವರಿಗೆ ಇಲ್ಲಿ ಗೆಲುವಿನ ಚಾನ್ಸಸ್ ಈ ಬಾರಿ ಜೊತೆಗೆ ಹೊಸ ಮತದಾರರ ಸೇರ್ಪಡೆ ಕೂಡ ಪರಿಣಾಮವನ್ನ ಬೀರುತ್ತೆ. ಕಾಂಗ್ರೆಸ್ ಗೆಲ್ಲುವ ಕಳೆದ ಬಾರಿಯಲ್ಲಿ ಗೆದ್ದಿದ್ರು ಕೂಡ ಕಾಂಗ್ರೆಸ್ ಅನ್ನು ಈ ಸರ್ತಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಸೋಲಿಸಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾರೆ. ಅವರು ಇವರು ಹೇಳಿದಾಗ ಅವ್ರು ಪಡೆದ ಒಂದೊಂದು ಮತ ಕೂಡ ಅದು ಏನು ಈ ಕಾಂಗ್ರೆಸ್ ಬುಟ್ಟಿಯಿಂದ ಹಾರುವಂತದ್ದು ಅದು ಬಶೀರ್ ಅಹಮದ್ ಅವರಿಗೆ ಸೆಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ
ಅಲ್ಲಿ ಪಕ್ಕಾ ಧ್ರುವೀಕರಣಗಳು ಎರಡು ವಿಭಾಗಕ್ಕೆ ಮತಗಳು ಹಂಚಿ ಹೋದರೆ ಅಲ್ಲಿ ಬಿಜೆಪಿಗೆ ಈ ಬಾರಿ ಗೆಲ್ಲುವ ಚಾನ್ಸ್ ಏನಾಗಿದೆ ಅಂತೇಳಿ ತುಂಬಾ ಜಾಸ್ತಿ ಇರ್ತದೆ. ಹೊಸ ಮತದಾರರ ಸೇರ್ಪಡೆ, ಹೌದು, ಈ ಹೊಸ ಮತದಾರರ ಸೇರ್ಪಡೆಯಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಬಾರಿ ಮುಂಚೂಣಿಯಲ್ಲಿದೆ. ಬಹುಶಃ ನಾವು ಪ್ರತಿ ಚುನಾವಣೆಯಲ್ಲೂ ಆ ವಿಚಾರ ಗಮನಿಸಬಹುದು. ಅವರು ಪ್ರತಿ ಚುನಾವಣೆಗೆ 6 ತಿಂಗಳ ಮೊದಲು ಸುರಿಗಾಲೋಚನೆ ಮಾಡೋದು ಎಷ್ಟು ವೋಟರ್ಸ್ ಅನ್ನು ಸೇರಿಸಬಹುದು ನಾವು ಅಂತ. ಅದು ಸಹ ನಮ್ಮ ವೋಟರ್ಸ್ ಅಂತ, ಅದು ಸಹ ನಮ್ಮ ಲೆಕ್ಕಾಚಾರದಲ್ಲಿ ವಾರ್ಡ್ ವೈಸ್ ಲೆಕ್ಕಾಚಾರ ಮಾಡಿಕೊಂಡು ಸೇರಿಸ್ಕೊಂಡು ಹೋಗ್ತಾರೆ. ಅದರಲ್ಲಿ ಅವರು ಎಕ್ಸ್ಪರ್ಟ್ಗಳು. ಅದು ಸಹ ಈ ಸಾರಿ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಲ್ಪ ಮಟ್ಟಿನ ಅನುಕೂಲ ಆಗಬಹುದು ಅನ್ನುವಂಥದ್ದು. ಹಾಗಿದ್ರೆ ಮುಂದಿನ ವಾರ್ಡ್ ಅನ್ನ ನಾವು ಗಮನಿಸೋದಿದ್ರೆ ವಾರ್ಡ್ ಸಂಖ್ಯೆ 4ರ ವಿಚಾರವನ್ನ ನೋಡೋದಿದ್ರೆ ವಾರ್ಡ್ ಸಂಖ್ಯೆ 4 ಕಾಟಿಪಳ್ಳ ಕೃಷ್ಣಾಪುರ ವಾರ್ಡ್ನ ಹೆಸರು. ಇಲ್ಲಿರುವಂತಹ ಮೀಸಲಾತಿ ಸಾಮಾನ್ಯ ಮಹಿಳೆ, ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದಾರೆ ಲಕ್ಷ್ಮೀಶೇಖರ ದೇವಾಡಿಗ. ಕಾಂಗ್ರೆಸ್ ಸವಿತಾ ಶೆಟ್ಟಿ ಎನ್ನುವವರನ್ನ ಇಲ್ಲಿ ಕಣಕ್ಕೆ ಇಳಿಸಿದೆ. ಪಕ್ಷೇತರರಾಗಿ ರಿಹಾನಾ ಸಲ್ಮಾನ್ ಅವರು ಸ್ಪರ್ಧೆಯನ್ನ ಈ ಒಂದು ವಾರ್ಡ್ನಿಂದ ಮಾಡ್ತಾ ಇದ್ದಾರೆ. ಸೊ ಮತದಾರರ ವಿಚಾರಕ್ಕೆ ನಾವು ಬಂದರೆ ಇಲ್ಲಿರುವಂತಹ ಮತದಾರರು ಒಟ್ಟು 11,120 ಮಂದಿ. ಅಂದರೆ ಈ ಉಳಿದ 3 ವಾರ್ಡ್ಗಳಿಗೆ ಕಂಪೇರ್ ಮಾಡಿದರೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಇಲ್ಲಿ ಕಾಣಸಿಗ್ತಾ ಇದ್ದಾರೆ. ಪುರುಷರು 7,628 ಮಂದಿ ಇದ್ದಾರೆ. ಮಹಿಳಾ ಮತದಾರರು 3,563. ಸೊ ಒಟ್ಟು ಇತರ ಒಂದು ಮತ ಇದೆ, ಇತರ ಮತದಾರರು ಒಬ್ಬರು ಇರುವಂಥದ್ದು. ಜೊತೆಗೆ ಒಟ್ಟು 11,120 ಮತದಾರರ ಸಂಖ್ಯೆ ಕ್ಷೇತ್ರದಲ್ಲಿ. ಇನ್ನು ಅಭ್ಯರ್ಥಿಗಳು 2013ರಲ್ಲಿ ಯಾವ ರೀತಿ ಮತಗಳನ್ನು ಗಳಿಸಿದ್ರು ಅನ್ನುವಂಥ ವಿಚಾರವನ್ನು ನೋಡಿದರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ತಿಲಕ್ ರಾಜ್ ಅವರು 2,340 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ರು. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಎಸ್ ಎ ಖಾದರ್ ಅವರು 2,268 ಮತಗಳನ್ನು ಈ ಒಂದು ವಾರ್ಡ್ನಿಂದ ಪಡೆದುಕೊಂಡಿದ್ರು. ಈ ಒಂದು ಕ್ಷೇತ್ರವನ್ನ ನೋಡೋದಿದ್ರೆ ಕಳೆದ ಸಾರಿ ಕಾಂಗ್ರೆಸ್ ಇಲ್ಲಿ ಒಂದು 80 ಮತಗಳ ಅಂತರದಿಂದ ಸೋತಿದೆ ಸಾಧಾರಣವಾಗಿ. ಆದರೆ ಇದು ದೊಡ್ಡ ವಾರ್ಡ್ ಆದ್ದರಿಂದ ಮತದಾರರ ಸಂಖ್ಯೆಯು ದೊಡ್ಡದಿರುವುದರಿಂದ ಈ ಬಾರಿ ಸ್ವಲ್ಪ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಮಹಿಳಾ ಮೀಸಲಾತಿ ಬಂದಿದೆ. ಇಲ್ಲಿ ಮಹಿಳಾ ಮೀಸಲಾತಿಯಲ್ಲಿ ಬಿಜೆಪಿ ಲಕ್ಷ್ಮೀಶೇಖರ ದೇವಡಿಗರನ್ನು ಕೊಟ್ಟಿದೆ. ಅವರ ಪರವಾಗಿ ತಿಲಕ್ ರಾಜ್ ಕಳೆದ ಸಿಟ್ಟಿಂಗ್ ಕಾರ್ಪೊರೇಟರ್ ಎಷ್ಟು ನಿಲ್ತಾರೆ ಅದರ ಮೇಲೆ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ತಿಲಕ್ ರಾಜ್ ಕೃಷ್ಣಾಪುರ ಪರಿಸರದಲ್ಲಿ ಸ್ವಲ್ಪ ಪ್ರಭಾವಿ ಯುವಕ. ಸಂಘ ಪರಿವಾರದಲ್ಲಿ, ಸಂಘಟನೆಗಳಲ್ಲಿ, ಪಕ್ಷದಲ್ಲಿ ತಿಲಕ್ ರಾಜ್ ಒಳ್ಳೆ ಅಲ್ಲಿ ಪ್ರಭಾವವನ್ನು ತನ್ನ ಉಳಿಸ್ಕೊಂಡವರು. ಅವರು ಗಟ್ಟಿಯಾಗಿ ನಿಂತುಕೊಂಡ್ರೆ ಇಲ್ಲಿ ಬಿಜೆಪಿಗೆ ತೊಂದರೆ ಏನಿಲ್ಲ. ಅದು ಎಷ್ಟರ ಮಟ್ಟಿಗೆ ನಿಲ್ತದೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಅದು ಇದಾಗಿರೋದ್ರಿಂದ ಅವರ ಕ್ಯಾಂಡಿಡೇಟು ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಕ್ಯಾಂಡಿಡೇಟು ಆಗಿರ್ಬೋದು. ಕಾಂಗ್ರೆಸ್ ಸವಿತಾ ಶೆಟ್ಟಿ ಅವರು ಸ್ಪರ್ಧೆ ಮಾಡ್ತಿದ್ರೆ ಅದರಿಂದ ಅವರು ಸಹ ಅಲ್ಲಿ ಸ್ವಲ್ಪ ಪ್ರಭಾವ ಇರಬಹುದು ಅಂತ ಕಾಣ್ತದೆ. ಯಾಕಂದ್ರೆ ಆ ಪ್ರದೇಶದಲ್ಲಿ ಹಿಂದೂಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ಮುಸ್ಲಿಮರ ಸಂಖ್ಯೆಗಿಂತ. ಅದರಿಂದಾಗಿ ಆ ಹಿಂದೂಗಳಲ್ಲೇ ಒಡಕು ಬರ್ಬೇಕು, ಅದು ಆ ಮತಗಳೇ ಸ್ಪ್ಲಿಟ್ ಆಗಬೇಕು. ಅದರಿಂದಾಗಿ ಅಲ್ಲಿ ಆ ಪ್ರಶ್ನೆ ಬರುತ್ತೆ. ಮತ್ತೆ ಕ್ಯಾಂಡಿಡೇಟ್ಗಳು ಹೊಸಬ್ರು, ಅದರಿಂದ ಎಲ್ಲರ ಮೇಲೂ ಜನರಿಗೆ ನಿರೀಕ್ಷೆ ಇರ್ತದೆ, ಕುತೂಹಲಗಳು ಇದೆ. ರಿಹಾನಾ ಸಲ್ಮಾನ್ ಮುಸ್ಲಿಂ ಹುಡುಗಿ, ಎಜುಕೇಟೆಡ್ ಅಂತ ಕಾಣ್ತದೆ ಮೋಸ್ಟ್ಲಿ. ಅದರಿಂದಾಗಿ ಅವರಿಗೂ ಸ್ವಲ್ಪ ಅವಕಾಶ ಉಂಟು ಅಂತಲ್ಲ, ಆದ್ರೆ ಒಬ್ಬರನ್ನು ಸೋಲಿಸುವಂತ ಅವಕಾಶಗಳಿದೆ ಖಂಡಿತ. ಆ ಕಡೆಯಿಂದ ಈ ಕಡೆಯಿಂದ ಯಾರನ್ನಾದ್ರೂ ಒಬ್ಬರನ್ನು ಸೋಲಿಸುವ ಅವಕಾಶ ಅಂತೂ ಇದು ಅದೇ ಒಂದು ತಕ್ಕ ಮಟ್ಟಿಗೆ ಬಾರಿ ಕುತೂಹಲವನ್ನು ಮಾಡಿರುವಂಥ ಕ್ಷೇತ್ರ ಕೂಡ ಹೌದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಇವರು ಹೇಳಿದಾಗ ತಿಲಕ್ ರಾಜ್ ಬಿಜೆಪಿಯಲ್ಲಿ ತುಂಬ ಪ್ರಭಾವಿ ಕಾರ್ಪೊರೇಟರ್ ಆಗಿದ್ದವರು, ಮತ್ತೆ ಬಾರಿ ಚುರುಕಿನ ಕಾರ್ಪೊರೇಟರ್, ಮತ್ತೆ ಅವರ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದವರು, ಒಳ್ಳೆ ಜನಾನುರಾಗಿ ಆಗಿ ಅವರು 5 ವರ್ಷವನ್ನು ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಸೊ ಈ ಬಾರಿ ಕೂಡ ಅಲ್ಲಿ ಮಹಿಳಾ ಮೀಸಲಾತಿ ಬಂದಿರುವುದರಿಂದ ಸ್ವಾಭಾವಿಕವಾಗಿ ಅವರಿಗೆ ಟಿಕೆಟ್ ತಪ್ಪಿದೆ. ಆದರೆ ಅವರ ಪ್ರಭಾವ ತುಂಬ ಕೆಲಸ ಮಾಡುತ್ತದೆ. ಯಾಕಂದರೆ ಮೊನ್ನೆ ತನಕ ಕಾರ್ಪೊರೇಟರ್ ಆಗಿದ್ದವರು ಅನ್ನುವ ಒಂದು ಇದರಲ್ಲಿ ಜನತೆ ಜೊತೆಗೆ ಒಂದು ನಿಕಟ ಸಂಪರ್ಕ ಇದ್ದವರು. ಈಗ ಈ ಬಾರಿಯ ಏನು ಮಹಿಳಾ ಕ್ಯಾಂಡಿಡೇಟ್ ಇದ್ದಾರೆ ಬಿಜೆಪಿಯದ್ದು, ಅವರು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಈ ತಿಲಕ್ ರಾಜ್ ಅವರನ್ನು ನೋಡಿ
ಓಟ್ ಬೀಳುವಂಥ ಒಂದು ಅಥವಾ ಓಟ್ ಕೊಡುವಂಥ ಒಂದು ಸಾಧ್ಯತೆ ಇರ್ತದೆ. ಸೊ ಹಾಗಂತ ಅಲ್ಲಿ ನೇರವಾಗಿ ಆ ಒಂದು ಕಾರಣಕ್ಕಾಗಿ ಅಲ್ಲಿ ಗೆದ್ದು ಬಿಡ್ತಾರೆ ಅಂತ ಕೂಡ ಏನು ಬೇಕಿದ್ರೆ ಆಗುವಂತ, ಯಾಕಂತ ಹೇಳಿದ್ರೆ ಕಳೆದ ಬಾರಿ ಗೆದ್ದದ್ದು ಕೂಡ ಇವರು ಹೇಳಿದಾಗೆ ಒಂದು 100 ಮತಗಳ ಆಸುಪಾಸಿನ ಅಂತರದಲ್ಲಿ ಗೆದ್ದದ್ದು ಬಿಜೆಪಿ. ಹಾಗಾಗಿ ಕುತೂಹಲ ಇರುವುದು ಕೂಡ ಹೌದು. ಮತ್ತೆ ಇನ್ನೊಂದಲ್ಲಿ ನಾವು ಗಮನಿಸಬೇಕಾದದ್ದು, ಮಹಿಳೆಯರು ಇಬ್ಬರು ಏನು, ಒಬ್ಬರು ದೇವಾಡಿಗ ಕಮ್ಯುನಿಟಿ ಅವರು, ಇನ್ನೊಬ್ಬರು ಕಾಂಗ್ರೆಸ್ನಿಂದ ಸವಿತಾ ಶೆಟ್ಟಿ ಅವರು. ಅಲ್ಲಿ ಬಂಡ್ಸ್ ಓಟು ಎಷ್ಟು ಇದೆ, ದೇವಾಡಿಗ ಅದು ಕೂಡ ಯಾಕಂದ್ರೆ ಸ್ಥಳೀಯ ಈ ಒಂದು ಚುನಾವಣೆಯಲ್ಲಿ ಅದು ಭಾರಿ ಕೌಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಸಪೋಸ್ ಅಲ್ಲಿ ದೇವಾಡಿಗರ ಮತಗಳು ಸ್ವಲ್ಪ ಜಾಸ್ತಿ ಇದ್ರೆ ಪಕ್ಕ ಅದು ಬಿಜೆಪಿ ಕ್ಯಾಂಡಿಡೇಟ್ಗೆ ಲಾಭವಾಗ್ತದೆ. ಮತ್ತೆ ಒಂದು ಕಡೆ ಕಳೆದ ಬಾರಿಯ ಗೆದ್ದ ಬಿಜೆಪಿ ಕಾರ್ಪೊರೇಟರ್ನ ಪ್ರಭಾವ ಕೂಡ ಒಟ್ಟು ಕೆಲಸ ಮಾಡಿ. ಹೌದು. ಇನ್ನೊಂದು ಕಡೆ ಕಾಂಗ್ರೆಸ್ನವರಿಗೆ ಬಂಡ್ಸ್ ಓಟ್ನ ಒಂದು ಪ್ರಭಾವ, ಮತ್ತೆ ಅವರಿಗೆ ಆ ವಾರ್ಡ್ನಲ್ಲಿರುವಂಥ ಸಾಂಪ್ರದಾಯಿಕ ಮತಗಳು ಅನ್ನೋರು ನಂಬಿ ಇರಬೇಕಾಗ್ತದೆ. ಮತ್ತೆ ಇವರು ಹೇಳಿದಾಗೆ ಪಕ್ಷೇತರ ಅಭ್ಯರ್ಥಿ ಅಲ್ಲಿ ಮತವನ್ನು ವಿಭಜನೆ ಮಾಡಿದರೆ ಅಲ್ಲಿ ನೇರ ಹೊಡೆತ ಬೀಳೋದು ಕಾಂಗ್ರೆಸ್ಗೆ. ಇದು ಒಂದು ಈ ವಾರ್ಡ್ನ ಒಟ್ಟು ಸ್ಥಿತಿಗತಿ ಅನ್ನುವಂಥದ್ದು. ಎಸ್, ಇನ್ನು ಉಳಿದ ವಾರ್ಡ್ಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ವಿವರಗಳನ್ನು ಕೊಡೋಣ ಅಂತ ಹೇಳ್ತಾ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕಾರ್ಪೊರೇಷನ್ ಕದನ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.